ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಶ್ರೀಮದ್ ಭಾಗವತಂ ಪಠಣವನ್ನ ಮಾಡುವಂತಹ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಆಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ ಗುರು ಪ್ರಾರ್ಥನೆಯೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ನಾವಿವಾಗ ಎರಡನೇ ಸ್ಕಂದ, ಶ್ರೀಮದ್ ಭಾಗವತದ ಎರಡನೇ ಸ್ಕಂದವನ್ನ ನಾವು ಓದ್ತಾ ಇದೀವಿ. ಎರಡನೇ ಸ್ಕಂದದ ಹೆಸರು ವಿಶ್ವದ ಆವಿರ್ಭಾವ. ಇವತ್ತಿನ ದಿವಸ ಮೂರನೇ ಅಧ್ಯಾಯವನ್ನ ನಾವು ಓದ್ತಾ ಇದ್ದೀವಿ. ಶುದ್ಧ ಭಕ್ತಿ ಸೇವೆ, ಹೃದಯ ಪರಿವರ್ತನೆ. ಶ್ಲೋಕ 1. ಶ್ರೀ ಶುಕ ಉವಾಚ. ಏವಮೇತನ್ನಿಗದಿತಂ ಪೃಷ್ಟವಾನ್ ಯದ್ಭವಾನ್ ಮಮ ನೃಣಾಂ ಯನ್ಮ್ರಿಯಾ ಮಾಣಾನಾಂ ಮನುಷ್ಯೇಷು ಮನೀಷಿನಾಂ. ಶ್ರೀ ಶುಕ ಉವಾಚ. ಶ್ರೀ ಶುಕ ಮುನಿಗಳು ನುಡಿದರು. ಏವಂ ಹೀಗೆ, ಏತತ್ ಈ ಎಲ್ಲವೂ, ನಿಗದಿತಂ ಉತ್ತರಿಸಲ್ಪಟ್ಟಿದೆ, ಪೃಷ್ಟವಾನ್ ನೀನು ಪ್ರಶ್ನಿಸಿದಂತೆ, ಯತ್ ಏನು, ಭವಾನ್ ನೀನು, ಮಮ ನನಗೆ, ನೃಣಾಂ ಮಾನವರ, ಯತ್ ಯಾವುದೊಂದು,
ಮ್ರಿಯಮಾಣಾನಾಂ ಸಾವಿನ ಹೊಸ್ತಿಲಲ್ಲಿರುವ ಮನುಷ್ಯೇಶು ಮಾನವ ಜೀವಿಗಳಲ್ಲಿ ಮನೀಷಿಣಾಂ ಬುದ್ಧಿವಂತರಾದವರ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಶ್ರೀ ಶುಕಮುನಿಗಳು ನುಡಿದರು, ಪರೀಕ್ಷಿತ ಮಹಾರಾಜನೇ, ಮೃತ್ಯು ದವಡೆಯಲ್ಲಿರುವ ಬುದ್ಧಿವಂತನು ಮಾಡಬೇಕಾದ ಕರ್ತವ್ಯದ ಬಗ್ಗೆ ನೀನು ಪ್ರಶ್ನೆ ಮಾಡಿದುದರಿಂದ ನಾನು ಉತ್ತರಿಸಿದ್ದೇನೆ. ಭಾವಾರ್ಥ, ಜಗದಾದ್ಯಂತ ಮಾನವ ಸಮಾಜದಲ್ಲಿ ಲಕ್ಷೋಪಲಕ್ಷ ಸ್ತ್ರೀ ಪುರುಷರಿದ್ದಾರೆ. ಅವರೆಲ್ಲರೂ ಬಹುತೇಕ ಮಂದಮತಿಗಳಾಗಿದ್ದಾರೆ, ಏಕೆಂದರೆ ಅವರಿಗೆ ಆತ್ಮದ ಅರಿವೇ ಇಲ್ಲ. ಬಹುಮಟ್ಟಿಗೆ ಅವರೆಲ್ಲರೂ ಜೀವನದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ತಳೆದಿದ್ದಾರೆ, ಏಕೆಂದರೆ ಅವರು ತಮ್ಮನ್ನು ಸ್ಥೂಲ ಮತ್ತು ಸೂಕ್ಷ್ಮವಾದ ಭೌತಿಕ ಶರೀರಗಳಿಗಿಂತ ಭಿನ್ನವಲ್ಲವೆಂದು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ಮಾನವ ಸಮಾಜದ ಒಂದು ಅಂದಾಜಿನಲ್ಲಿ ಅವರು ಮೇಲಿನ ಮತ್ತು ಕೆಳಗಿನ ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದಿರಬಹುದು. ಆದರೆ ದೇಹ ಮತ್ತು ಮನಸ್ಸುಗಳಿಗೆ ಅತೀತವಾದ ಆತ್ಮತತ್ವದ ಬಗ್ಗೆ ವಿಚಾರ ಮಾಡುವ ಹೊರತು ಮಾನವ ಜನ್ಮದ ತನ್ನ ಎಲ್ಲಾ ಕಾರ್ಯಗಳು ತೀರಾ ವಿಫಲವೆಂಬುದನ್ನು ವ್ಯಕ್ತಿಯು ನಿಖರವಾಗಿ ತಿಳಿಯಬೇಕು. ಸಾವಿರಾರು ಜನರಲ್ಲಿ ಒಬ್ಬನು ತನ್ನ ಚೇತನಾತ್ಮದ ಬಗ್ಗೆ ಜಿಜ್ಞಾಸೆ ಮಾಡಬಹುದು. ಹಾಗೆಯೇ ವೇದಾಂತ ಸೂತ್ರಗಳು, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಮುಂತಾದ ಅಪೌರುಷೇಯ ಧರ್ಮ ಗ್ರಂಥಗಳನ್ನ ಪರಾಮರ್ಶಿಸಬಹುದು. ಆದರೆ ಅಂತಹ ಶಾಸ್ತ್ರಗಳ ಪಠಣ ಮತ್ತು ಶ್ರವಣ ಮಾಡಿದರೂ ಸಾಕ್ಷಾತ್ಕಾರ ಪಡೆದ ಗುರುವಿನ ಸಂಪರ್ಕವಿಲ್ಲದೆ ಯಾರೂ ಆತ್ಮನ ನಿಜ ಸ್ವರೂಪ ಇತ್ಯಾದಿಗಳನ್ನ ವಸ್ತುತಃ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಲಕ್ಷೋಪಲಕ್ಷ ಜನರಲ್ಲಿ ಯಾರೋ ಒಬ್ಬನು ಮಾತ್ರ ಶ್ರೀಕೃಷ್ಣನ ನಿಜ ಸ್ವರೂಪದ ಬಗ್ಗೆ ತಿಳಿಯಬಹುದು. ಶ್ರೀಕೃಷ್ಣನೊಡನೆ ತನ್ನ ಸಹಜವಾದ ಸಂಬಂಧವನ್ನು ಪೂರ್ತಿಯಾಗಿ ಮರೆತಿರುವ ಮಾನವ ಸಮಾಜದ ಬುದ್ಧಿವಂತ ವರ್ಗದವರ ಪಠಣಕ್ಕಾಗಿ ಭಗವಂತನು ವ್ಯಾಸದೇವನ ಅವತಾರದಲ್ಲಿ ವೇದ ಸಾಹಿತ್ಯಗಳನ್ನ ಸಿದ್ಧ ಮಾಡಿದನೆಂದು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 20.122 22ರಿಂದ 123ರವರೆಗೆ ಹೇಳಲಾಗಿದೆ. ಬುದ್ಧಿವಂತ ವರ್ಗದ ಮಂದಿಯೂ ಸಹ ಭಗವಂತನೊಡನೆಯೇ ತಮ್ಮ ಸಂಬಂಧವನ್ನ ಮರೆಯಬಹುದು. ಹೀಗೆ ಮರೆತ ಸಂಬಂಧದ ಮರುಹುಟ್ಟೆ ಇಡೀ ಭಕ್ತಿಯೋಗದ ಪ್ರಕ್ರಿಯೆಯಾಗಿದೆ. ಜೀವನದ 84 ಲಕ್ಷ ಯೋನಿಗಳ ವಿಕಾಸ ಚಕ್ರದಲ್ಲಿಯ ಮಾನವ ಜನ್ಮದಲ್ಲಿ ಮಾತ್ರ ಈ ಪುನರುಜ್ಜೀವನ ಸಾಧ್ಯ. ಬುದ್ಧಿವಂತ ವರ್ಗವು ಈ ಅವಕಾಶವನ್ನು ಗಂಭೀರವಾಗಿ ಗಮನಿಸಬೇಕು. ಎಲ್ಲ ಮಾನವರು ಬುದ್ಧಿವಂತರಲ್ಲವಾದ್ದರಿಂದ ಮಾನವ ಜನ್ಮದ ಮಹತ್ವವನ್ನು ಎಲ್ಲರೂ ತಿಳಿಯಲಾಗುವುದಿಲ್ಲ. ಆದ್ದರಿಂದಲೇ ಇಲ್ಲಿ ಮನೀಷಿಣಾಂ ಎಂದರೆ ವಿಚಾರಪರರು ಎಂಬ ಪದವನ್ನು ವಿಶೇಷವಾಗಿ ಬಳಸಲಾಗಿದೆ. ಮನೀಷಿಯು ಮಹಾರಾಜ ಪರೀಕ್ಷಿತನಂತೆ ಶ್ರೀಕೃಷ್ಣ ಭಗವಾನನ ಪಾದ ಕಮಲಗಳನ್ನು ಆಶ್ರಯಿಸಬೇಕು ಮತ್ತು ತನ್ನನ್ನು ತಾನು ಭಗವಂತನ ಪವಿತ್ರ ನಾಮ ಮತ್ತು ಲೀಲೆಗಳ ಭಕ್ತಿ ಸೇವೆ, ಶ್ರವಣ, ಕೀರ್ತನ ಮುಂತಾದವುಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಇದೇ ಹರಿಕಥಾಮೃತ. ವ್ಯಕ್ತಿಯು ಮರಣಕ್ಕೆ ಸಿದ್ಧನಾಗುತ್ತಿರುವಾಗ ಈ ನಡವಳಿಕೆಯನ್ನು ವಿಶೇಷವಾಗಿ ಸಮ್ಮತಿಸಲಾಗಿದೆ. ಶ್ಲೋಕ 2-7. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಃ ಪತಿಂ ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾ ಕಾಮಃ ಪ್ರಜಾಪತೀನ್ ದೇವಿಂ ಮಾಯಾಂ ತು ಶ್ರೀ ಕಾಮೇಸ್ತೇಜಸ್ ಕಾಮೋ ವಿಭಾವಸುಂ ವಸು ಕಾಮೋ ವಸೂನ್ ರುದ್ರಾನ್ ವೀರ್ಯ ಕಾಮೋ ಅತ ವೀರ್ಯವಾನ್ ಅನ್ನಾಧ್ಯ ಕಾಮಸ್ತ್ವದಿತಿಂ ಸ್ವರ್ಗ ಕಾಮೋ ಅದೀತೇಹೇ ಸುತಾನ್ ವಿಶ್ವಾನ್ ದೇವಾನ್ ರಾಜ್ಯ ಕಾಮಃ ಸಾಧ್ಯಾನ್ ಸಂಸಾಧಕೋ ವಿಷಾಂ ಆಯುಷ್ಕಾಮೋ ಅಶ್ವಿನೌ ದೇವೋ ಪುಷ್ಟಿ ಕಾಮ ಇಲಾಂ ಯಜೇತ್ ಪ್ರತಿಷ್ಠಾ ಕಾಮಃ ಪುರುಷೋ ರೋದಸಿ ಲೋಕಮಾತರೌ ರೂಪಾಭಿ ಕಾಮೋ ಗಂಧರ್ವಾನ್ ಸ್ತ್ರೀ ಕಾಮೋ ಅಪ್ಸರ ಊರ್ವಶೀಂ ಆಧಿಪತ್ಯ ಕಾಮಃ ಸರ್ವೇಷಾಂ ಯಜೇತ ಪರಮೇಷ್ಠಿನಂ ಯಜ್ಞಂ ಯಜೇತ್ ಯಶಸ್ ಕಾಮಃ ಕೋಶಃ ಕಾಮಃ ಪ್ರಜೇತಸಂ ವಿದ್ಯಾ ಕಾಮಸ್ತು ಗಿರಿಶಂ ದಾಂಪತ್ಯಾರ್ಥ ಉಮಾಂ ಸತೀಂ ಬ್ರಹ್ಮ ಪರತರನ ವರ್ಚಸ ಪ್ರಭೆಯನ್ನು ಕಾಮಃ ತು ಅಪೇಕ್ಷಿಸಿದ್ದಾದರೆ ಯಜೇತ ಪೂಜಿಸಬೇಕು. ಬ್ರಹ್ಮಣಃ ವೇದಗಳ ಪತ್ತಿಂ ಒಡೆಯನನ್ನು, ಇಂದ್ರಂ ಸ್ವರ್ಗಾಧಿಪತಿಯನ್ನು, ಇಂದ್ರಿಯ ಕಾಮಃ ತು ಬಲವಾದ ಇಂದ್ರಿಯಗಳನ್ನು ಬಯಸುವವನಾದರೋ ಪ್ರಜಾಕಾಮಃ ಹೆಚ್ಚು ಮಕ್ಕಳನ್ನು ಬಯಸುವವನು, ಪ್ರಜಾಪತಿಗಳನ್ನು, ದೇವಿಯನ್ನು, ಮಾಯಾಂ ಭೌತಿಕ ಪ್ರಪಂಚದ ಒಡತಿಯಾದ ಮಾಯಾ ತು ಆದರೆ ಶ್ರೀ ಕಾಮಃ ಒಳ್ಳೆಯ ಭಾಗ್ಯವನ್ನು ಅಪೇಕ್ಷಿಸುವವನು, ತೇಜಃ ಶಕ್ತಿಯನ್ನು, ಕಾಮಃ ಇಚ್ಛಿಸುವವನು, ವಿಭಾವಸುಂ ಅಗ್ನಿದೇವನನ್ನು, ವಸು ಕಾಮಃ ಸಂಪತ್ತನ್ನು ಅಪೇಕ್ಷಿಸುವವನು, ವಸೂನ್ ವಸುದೇವತೆಗಳನ್ನು, ರುದ್ರಾನ್
ಶಿವನ ವಿಸ್ತರಣೆಗಳಾದ ರುದ್ರರನ್ನು. ವೀರ್ಯ ಕಾಮಃ ವೀರನಾಗಲು ಬಯಸುವವನು. ಅತ ಆದ್ದರಿಂದ ವೀರ್ಯವಾನ್ ಅತಿ ಬಲಿಷ್ಠನಾದ. ಅನ್ನ ಆದ್ಯ ಧಾನ್ಯಗಳನ್ನು ಕಾಮಃ ಬಯಸುವವನು. ತು ಆದರೆ ಅದಿತಿಂ ದೇವಮಾತೆಯಾದ ಅದಿತಿಯನ್ನು. ಸ್ವರ್ಗವನ್ನು ಕಾಮಃ ಅಪೇಕ್ಷಿಸುವವನು. ಅದಿತೇಹೆ ಸುತಾನ್ ಅದಿತಿಯ ಮಕ್ಕಳನ್ನು. ವಿಶ್ವಾನ್ ದೇವಾನ್ ವಿಶ್ವದೇವತೆಗಳನ್ನು. ರಾಜ್ಯ ಕಾಮಃ ರಾಜ್ಯವನ್ನು ಅಪೇಕ್ಷಿಸುವವರು. ಸಾಧ್ಯ ದೇವತೆಗಳನ್ನು. ಸಂಸಾದಕಃ ಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಇಚ್ಛಿಸುವವನು. ವಿಷಾಂ ವೈಶ್ಯ ಸಮಾಜವನ್ನು. ಆಯುಃ ಕಾಮಃ ದೀರ್ಘಾಯುಷ್ಯವನ್ನು ಆಶಿಸುವವರು. ಅಶ್ವಿನೌ ದೇವೌ ಅಶ್ವಿನಿ ದೇವತೆಗಳೆಂಬ ಯಮಳರನ್ನು. ಪುಷ್ಟಿ ಕಾಮಃ ಪುಷ್ಟಿಯಾದ ದೇಹಾಕಾಂಕ್ಷಿಗಳು. ಇಲಾಂ ಭೂಮಿಯನ್ನು. ಯಜೇದ್ ಪೂಜಿಸಬೇಕು. ಪ್ರತಿಷ್ಠಾ ಕಾಮಃ ಸತ್ಕೀರ್ತಿ ಕಾಮಿ ಅಥವಾ ಹುದ್ದೆಯಲ್ಲಿ ಸ್ಥಿರತೆಯನ್ನು ಬಯಸುವ. ಪುರುಷಃ ಮನುಷ್ಯನು. ರೋದಸಿ ದಿಗಂತವನ್ನು. ಲೋಕಮಾತರವು ಮತ್ತು ಭೂಮಿಯನ್ನು. ರೂಪ ಸ್ವರೂಪವನ್ನು. ಅಭಿಕಾಮಃ ಎದುರು ನೋಡುವವರು. ಗಂಧರ್ವಾನ್ ಗಂಧರ್ವ ಲೋಕ ನಿವಾಸಿಗಳನ್ನು. ಅವರು ಬಹು ಸುಂದರರು ಮತ್ತು ಉತ್ತಮ ಗಾಯಕರು. ಸ್ತ್ರೀ ಕಾಮಃ ಒಳ್ಳೆಯ ಪತ್ನಿಯನ್ನು ಬಯಸುವವನು. ಅಪ್ಸರಃ ಊರ್ವಶೀಂ ಅಪ್ಸರೆಯರನ್ನು. ಆಧಿಪತ್ಯ ಕಾಮಃ ಬೇರೆಯವರ ಮೇಲೆ ಅಧಿಕಾರವನ್ನು ಅಪೇಕ್ಷಿಸುವವನು. ಸರ್ವೇಶಾಂ ಎಲ್ಲ. ಯಜೇತ ಪೂಜಿಸಬೇಕು. ಪರಮೇಷ್ಠಿನಂ ವಿಶ್ವದ ಮುಖಂಡನಾದ ಬ್ರಹ್ಮನನ್ನು. ಯಜ್ಞಂ ದೇವೋತ್ತಮ ಪುರುಷನನ್ನು. ಯಜೇತ್ ಪೂಜಿಸಬೇಕು. ಯಶಃ ಕಾಮಃ ಯಶಸ್ಸನ್ನು ಅಪೇಕ್ಷಿಸುವವನು. ಕೋಶ ಕಾಮಃ ಧನ ಸಂಗ್ರಹವನ್ನು ಇಚ್ಛಿಸುವವನು. ಪ್ರಜೇತಸಂ ಸ್ವರ್ಗದ ಕೋಶಾಧಿಕಾರಿಯಾದ ವರುಣನನ್ನು. ವಿದ್ಯಾ ಕಾಮಃ ತು ವಿದ್ಯೆಯನ್ನು ಅಪೇಕ್ಷಿಸುವವನಾದರೋ. ಗಿರೀಶಂ ಹಿಮಾಲಯದ ಪ್ರಭು ಶಿವನನ್ನು. ದಾಂಪತ್ಯ ಅರ್ಥಃ ದಾಂಪತ್ಯ ಪ್ರೇಮಕ್ಕಾಗಿ. ಉಮಾಂ ಸತಿಂ ಶಿವನ ಸಾಧ್ವಿ ಪತ್ನಿ ಉಮೆಯನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ನಿರ್ವಿಕಾರ ಬ್ರಹ್ಮ ಜ್ಯೋತಿಯಲ್ಲಿ ಸೇರಿ ಹೋಗುವ ಇಚ್ಛೆಯುಳ್ಳವನು ವೇದಪತಿಯನ್ನು. ಬ್ರಹ್ಮದೇವ ಅಥವಾ ವಿದ್ವತ್ ಪುರೋಹಿತನಾದ ಬ್ರಹ್ಮಸ್ಪತಿ ಪೂಜಿಸಬೇಕು. ಉತ್ಕಟ ಸಂಭೋಗವನ್ನು ಅಪೇಕ್ಷಿಸುವವನು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಪೂಜಿಸಬೇಕು. ಒಳ್ಳೆಯ ಸಂತಾನವನ್ನು ಬಯಸುವವನು ಮಹಾಪಿತೃಗಳಾದ ಪ್ರಜಾಪತಿಗಳನ್ನ ಪೂಜಿಸಬೇಕು. ಒಳ್ಳೆಯ ಭಾಗ್ಯವನ್ನು ಇಚ್ಛಿಸುವವನು ಭೌತಿಕ ಜಗತ್ತಿನ ಅಧ್ಯಕ್ಷಿಣಿಯಾದ ದುರ್ಗಾದೇವಿಯನ್ನು ಆರಾಧಿಸಬೇಕು. ಬಹು ಬಲಿಷ್ಠನಾಗ ಬಯಸುವವನು ಅಗ್ನಿಯನ್ನು ಪೂಜಿಸಬೇಕು. ಕೇವಲ ಧನದಾಸೆ ಇರುವವನು ವಸುಗಳನ್ನ ಆರಾಧಿಸಬೇಕು. ಮಹಾವೀರನಾಗ ಬಯಸಿದರೆ ಅವನು ಶಿವನ ರುದ್ರಾವತಾರಗಳನ್ನು ಪೂಜಿಸಬೇಕು. ಬಹುಧಾನ್ಯ ಸಂಗ್ರಹವನ್ನು ಇಚ್ಛಿಸುವವನು ಅದಿತಿಯನ್ನ ಪೂಜಿಸಬೇಕು. ಸ್ವರ್ಗ ಕಾಮಿಯು ಅದಿತಿ ಪುತ್ರರನ್ನ ಪೂಜಿಸಬೇಕು. ಐಹಿಕ ಸಾಮ್ರಾಜ್ಯವನ್ನು ಬಯಸುವವನು ವಿಶ್ವ ದೇವತೆಗಳನ್ನ ಪೂಜಿಸಬೇಕು. ಜನಪ್ರಿಯನಾಗಲಿಚ್ಛಿಸುವವನು ಸಾಧ್ಯ ದೇವತೆಯನ್ನ ಪೂಜಿಸಬೇಕು. ದೀರ್ಘಾಯುಷ್ಯವನ್ನು ಇಚ್ಛಿಸುವವನು ಅಶ್ವಿನಿ ಕುಮಾರರನ್ನು ಪೂಜಿಸಬೇಕು. ದೃಢ ಕಾಯವನ್ನು ಬಯಸುವವನು ಭೂದೇವಿಯನ್ನು ಪೂಜಿಸಬೇಕು. ಸ್ಥಾನ ಭದ್ರತೆಯನ್ನು ಬಯಸುವವನು ಪೃಥ್ವಿಯನ್ನು ಪೂಜಿಸಬೇಕು. ಸೌಂದರ್ಯವನ್ನು ಇಚ್ಛಿಸುವವನು ಗಂಧರ್ವ ಲೋಕದ ಸುಂದರ ನಿವಾಸಿಗಳನ್ನ ಪೂಜಿಸಬೇಕು. ಸತ್ಪತ್ನಿಯನ್ನು ಬಯಸುವವನು ಸ್ವರ್ಗ ಲೋಕದ ವೇಶ್ಯೆಯರಾದ ಅಪ್ಸರೆಯರನ್ನು ಮತ್ತು ಊರ್ವಶಿಯನ್ನು ಪೂಜಿಸಬೇಕು. ಇತರರ ಮೇಲೆ ಆಧಿಪತ್ಯವನ್ನು ಇಚ್ಛಿಸುವುದಾದರೆ ಬ್ರಹ್ಮಾಂಡದ ಅಧಿಪತಿಯಾದ ಬ್ರಹ್ಮನನ್ನು ಪೂಜಿಸಬೇಕು. ಯಶಸ್ಕಾಮನು ದೇವೋತ್ತಮ ಪುರುಷನನ್ನು ಪೂಜಿಸಬೇಕು. ಸಾಕಷ್ಟು ಜನಸಂಚಯ ಬಯಸುವವನು ವರುಣ ದೇವತೆಯನ್ನು ಪೂಜಿಸಬೇಕು. ಮಹಾವಿದ್ವಾಂಸನಾಗ ಬಯಸಿದರೆ ಶಿವನನ್ನ ಪೂಜಿಸಬೇಕು. ಸುಖ ದಾಂಪತ್ಯವನ್ನು ಬಯಸುವವನಾದರೆ ಪತಿವ್ರತೆಯಾದ ಶಿವಪತ್ನಿ ಉಮಾದೇವಿಯನ್ನ ಪೂಜಿಸಬೇಕು. ಭಾವಾರ್ಥ: ವಿಶಿಷ್ಟ ವಿಷಯಗಳಲ್ಲಿ ಯಶಸ್ವಿಯಾಗಲು ಬಯಸುವ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ವಿಧಾನದ ಪೂಜೆಗಳಿವೆ. ಭೌತಿಕ ಜಗತ್ತಿನ ವ್ಯಾಪ್ತಿಯೊಳಗಿರುವ ಬದ್ಧಾತ್ಮನು ಪ್ರತಿಯೊಂದು ಪ್ರಕಾರದ ಭೌತಿಕ ಭೋಗದಲ್ಲಿ ತಜ್ಞನಾಗಿರಲಾರನು. ಆದರೆ ಮೇಲೆ ಹೇಳಿದಂತೆ ದೇವತಾ ವಿಶೇಷವನ್ನು ಪೂಜಿಸುವುದರಿಂದ ನಿರ್ದಿಷ್ಟ ವಸ್ತುವಿನ ಮೇಲೆ ಅವನು ಸಾಕಷ್ಟು ಪ್ರಭಾವವನ್ನು ಗಳಿಸಬಹುದು. ಶಿವನ ಆರಾಧನೆಯಿಂದ ರಾವಣನು ಬಹು ಬಲಿಷ್ಠನಾದನು. ಅವನು ಶಿವನನ್ನು ತುಷ್ಟಿಗೊಳಿಸಲು ಕಡಿದ ರುಂಡಗಳನ್ನು ಅರ್ಪಿಸುತ್ತಿದ್ದನು. ಶಿವನ ಅನುಗ್ರಹದಿಂದ ಅವನು ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಎಲ್ಲ ದೇವತೆಗಳು ಅವನಿಗೆ ಭಯಪಡುತ್ತಿದ್ದರು. ಕಡೆಗೆ ಅವನು ದೇವೋತ್ತಮ ಪುರುಷ ಶ್ರೀರಾಮಚಂದ್ರನಿಗೆ ಸವಾಲು ಹಾಕಿದನು ಮತ್ತು ಆ ರೀತಿ ತನ್ನನ್ನು ನಾಶಗೊಳಿಸಿಕೊಂಡನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಕೆಲವು ಅಥವಾ ಸಕಲ ಭೋಗ ವಸ್ತುವನ್ನು ಪಡೆಯ ಬಯಸುವ ಬದ್ಧಾತ್ಮರಿದ್ದಾರೆ. ಅವರು ತೀರಾ ಭೌತವಾದಿಗಳು. ಭಗವದ್ಗೀತೆಯಲ್ಲಿ 7.20 ದೃಢಪಡಿಸಿರುವಂತೆ ಅವರು ಮಂದಮತಿಗಳು. ಅಲ್ಲಿ ಹೇಳಿದ ಹಾಗೆ ಸಕಲ ಸದ್ಬುದ್ಧಿ ಇಲ್ಲದವರು ಅಥವಾ ವಿಮೋಹಕ ಮಾಯಾಶಕ್ತಿಯಿಂದ ಬುದ್ಧಿಹರಣವಾದವರು ನಾನಾ ದೇವತೆಗಳನ್ನು ತುಷ್ಟಿಗೊಳಿಸುವುದರ ಮೂಲಕ ಅಥವಾ ವೈಜ್ಞಾನಿಕ ಪ್ರಗತಿಯ ಹೆಸರಿನಲ್ಲಿ ಐಹಿಕ ನಾಗರಿಕತೆಯ ಸಾಧನೆಯ ಮೂಲಕ ಎಲ್ಲ ಬಗೆಯ ಐಹಿಕ ಭೋಗಗಳನ್ನು ಪಡೆಯ ಬಯಸುತ್ತಾರೆ.
ಐಹಿಕ ಜೀವನದ ನಿಜವಾದ ಸಮಸ್ಯೆ ಎಂದರೆ ಜನನ ಮರಣ ಮುಪ್ಪು ಮತ್ತು ರೋಗಗಳ ಪ್ರಶ್ನೆಗೆ ಪರಿಹಾರ ಕಂಡುಕೊಳ್ಳುವುದು. ಜನ್ಮದ ಹಕ್ಕನ್ನು ಬದಲಾಯಿಸಲು ಯಾರೂ ಬಯಸುವುದಿಲ್ಲ, ಯಾರೂ ಮರಣವನ್ನ ಎದುರಿಸಲು ಇಚ್ಛಿಸುವುದಿಲ್ಲ, ಯಾರೂ ವೃದ್ಧನಾಗಲು ಅಥವಾ ಅಶಕ್ತನಾಗಲು ಬಯಸುವುದಿಲ್ಲ ಮತ್ತು ಯಾರಿಗೂ ವ್ಯಾಧಿಗಳು ಬೇಡ. ಆದರೆ ಈ ಸಮಸ್ಯೆಗಳು ಯಾವುದೇ ದೇವತಾನುಗ್ರಹದಿಂದಾಗಲಿ ಅಥವಾ ಐಹಿಕ ವಿಜ್ಞಾನದ ಪ್ರಗತಿ ಎಂಬುದರಿಂದಾಗಲಿ ಪರಿಹಾರವಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹಾಗೆಯೇ ಶ್ರೀಮದ್ ಭಾಗವತದಲ್ಲಿ ಅಂತಹ ಮಂದಮತಿಗಳಿಗೆ ವಿವೇಕವಿರುವುದಿಲ್ಲವೆಂದು ವರ್ಣಿಸಲಾಗಿದೆ. ಶುಕಮುನಿಗಳು 84 ಲಕ್ಷ ಜೀವ ಯೋನಿಗಳಲ್ಲಿ ನರ ಜನ್ಮವು ಅಪರೂಪ ಹಾಗೂ ಅಮೂಲ್ಯ ಎಂದು ಹೇಳಿದ್ದಾರೆ. ಆ ಅಪರೂಪ ಮನುಜರಲ್ಲಿ ಭೌತಿಕ ಸಮಸ್ಯೆಗಳ ಪ್ರಜ್ಞೆ ಇರುವವರು ಇನ್ನೂ ಅಪರೂಪ. ಇವರಿಗಿಂತಲೂ ವಿರಳವಾಗಿರುವವರೆಂದರೆ ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಸಂದೇಶಗಳಿಂದ ಕೂಡಿರುವ ಶ್ರೀಮದ್ ಭಾಗವತದ ಮೌಲ್ಯವನ್ನು ಅರಿತವರು. ಬುದ್ಧಿವಂತನಾಗಲಿ ಅಥವಾ ಮೂರ್ಖನಾಗಲಿ ಮರಣವು ಪ್ರತಿಯೊಬ್ಬನಿಗೂ ಅನಿವಾರ್ಯ. ಆದರೆ ಪರೀಕ್ಷಿತ ಮಹಾರಾಜನನ್ನು ಶುಕಮುನಿಗಳು ಮನೀಷಿ ಅಥವಾ ಉನ್ನತವಾಗಿ ವಿಕಾಸಗೊಂಡ ಮನಸ್ಸುಳ್ಳವನು ಎಂದು ಸಂಬೋಧಿಸಿದ್ದಾರೆ. ಏಕೆಂದರೆ ಮರಣ ಸಮಯದಲ್ಲಿ ಅವನು ಸಕಲ ಐಹಿಕ ಭೋಗವನ್ನು ತೊರೆದು ಯೋಗ್ಯ ವ್ಯಕ್ತಿಯಾದ ಶುಕಮುನಿಗಳಿಂದ ಭಗವಂತನ ಸಂದೇಶಗಳನ್ನು ಕೇಳಿ ಅವನ ಪಾದಾರವಿಂದಗಳಲ್ಲಿ ಸಂಪೂರ್ಣವಾಗಿ ಶರಣಾಗತನಾದನು. ಆದರೆ ಪ್ರಯತ್ನಶೀಲರ ಐಹಿಕ ಭೋಗದಲ್ಲಿಯ ಆಶೋತ್ತರಗಳನ್ನು ಇಲ್ಲಿ ಖಂಡಿಸಲಾಗಿದೆ. ಅಂತಹ ಆಶೋತ್ತರಗಳು ಕೀಳು ಮಾನವ ಸಮಾಜದ ಉನ್ಮಾದದಂತೆ. ಬುದ್ಧಿವಂತರು ಈ ಆಶೋತ್ತರಗಳನ್ನು ತ್ಯಜಿಸಲು ಯತ್ನಿಸಬೇಕು. ಅದಕ್ಕೆ ಬದಲು ಭಗವದ್ಧಾಮಕ್ಕೆ ಹಿಂತಿರುಗಿ ದೇವೋತ್ತಮನನ್ನು ಸೇರುವ ಶಾಶ್ವತ ಜೀವನವನ್ನು ಅರಸಬೇಕು. ಶ್ಲೋಕ 8. ಧರ್ಮಾರ್ಥ ಉತ್ತಮ ಶ್ಲೋಕಂ ತಂತು ತನ್ವನ್ ಪಿತೃನ್ ಯಜೇತ್ ರಕ್ಷಾ ಕಾಮ ಪುಣ್ಯ ಜನಾನೋ ಜಸ್ಕಾಮೋ ಮರುದ್ಗಣಾನ್. ಧರ್ಮ ಅರ್ಥ ಆಧ್ಯಾತ್ಮಿಕ ಪ್ರಗತಿಗಾಗಿ ಉತ್ತಮ ಶ್ಲೋಕಂ ಪರಮ ಪ್ರಭುವನ್ನು ಅಥವಾ ಪರಮ ಪ್ರಭುವಿನಲ್ಲಿ ಆಸಕ್ತರಾದ ವ್ಯಕ್ತಿಗಳನ್ನು, ತಂತುಹು ಸಂತಾನಕ್ಕಾಗಿ, ತನ್ವನ್ ಮತ್ತು ಅವರ ರಕ್ಷಣೆಗಾಗಿ, ಪಿತೃಲೋಕ ನಿವಾಸಿಗಳನ್ನು ಯಜೇತಿಸಬೇಕು. ರಕ್ಷಾ ಕಾಮಃ ರಕ್ಷಣೆಯನ್ನು ಬಯಸುವವನು, ಪುಣ್ಯ ಜನಾನ್ ಪುಣ್ಯವಂತ ವ್ಯಕ್ತಿಗಳನ್ನು, ಓಜಃ ಕಾಮಃ ಶಕ್ತಿಯನ್ನು ಅಪೇಕ್ಷಿಸುವವನು, ಮರುತ್ ಗಣಾನ್ ದೇವತೆಗಳನ್ನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅಧ್ಯಾತ್ಮ ಜ್ಞಾನ ವೃದ್ಧಿಗಾಗಿ ಶ್ರೀ ವಿಷ್ಣುವನ್ನು ಅಥವಾ ಅವನ ಭಕ್ತನನ್ನ ಪೂಜಿಸಬೇಕು. ಸಂತಾನ ರಕ್ಷಣೆಗಾಗಿ ಮತ್ತು ವಂಶ ವೃದ್ಧಿಗಾಗಿ ವ್ಯಕ್ತಿಯು ಬೇರೆ ನಾನಾ ದೇವತೆಗಳನ್ನ ಪೂಜಿಸಬೇಕು. ಭಾವಾರ್ಥ ಧರ್ಮ ಮಾರ್ಗವು ಆಧ್ಯಾತ್ಮಿಕ ಪ್ರಗತಿ ಪಥದಲ್ಲಿಯ ಮುನ್ನಡೆಯನ್ನು ನಿಗದಿ ಮಾಡುತ್ತದೆ. ಅದರಿಂದ ನಿರಾಕಾರ ಬ್ರಹ್ಮಜ್ಯೋತಿ, ಅಂತರ್ಯಾಮಿ ಪರಮಾತ್ಮ ಮತ್ತು ವ್ಯಕ್ತಿ ಲಕ್ಷಣಗಳುಳ್ಳ ಶ್ರೀ ವಿಷ್ಣುವಿನೊಂದಿಗಿನ ಅಂತಿಮ ಶಾಶ್ವತ ಸಂಬಂಧವು ಊರ್ಜಿತವಾಗುತ್ತದೆ. ಸತ್ಕುಲವನ್ನು ಮುಂದುವರಿಸಲು ಮತ್ತು ಅನಿತ್ಯವಾದ ದೈಹಿಕ ಸಂಬಂಧಗಳನ್ನು ಬೆಳೆಸುವುದರಲ್ಲಿ ಸುಖ ಪಡೆಯಲು ಇಚ್ಛಿಸುವವನು ಪಿತೃಗಳನ್ನು ಮತ್ತು ಇತರ ಪುಣ್ಯ ಲೋಕಗಳ ದೇವತೆಗಳನ್ನು ಆಶ್ರಯಿಸಬೇಕು. ಇಂತಹ ನಾನಾ ದೇವತೆಗಳ ನಾನಾ ವರ್ಗದ ಆರಾಧಕರು ಕೊನೆಗೆ ಬ್ರಹ್ಮಾಂಡದೊಳಗಿನ ಆಯಾಯ ದೇವತೆಗಳ ಲೋಕಗಳನ್ನು ತಲುಪಬಹುದು. ಆದರೆ ಬ್ರಹ್ಮ ಜ್ಯೋತಿಯಲ್ಲಿಯ ಆಧ್ಯಾತ್ಮ ಲೋಕಗಳನ್ನು ತಲುಪುವವನು ಅತ್ಯುನ್ನತ ಸಿದ್ಧಿಯನ್ನು ಪಡೆಯುವನು. ಶ್ಲೋಕ 9. ರಾಜ್ಯ ಕಾಮೋ ಮನೂನ್ ದೇವಾನ್ ನಿರುಂತಿಂ ತ್ವಬಿಚರನ್ ಯಜೇತ್ ಕಾಮ ಕಾಮೋ ಯಜೇತ್ ಸೋಮ ಕಾಮಃ ಪುರುಷಂ ಪರಂ. ರಾಜ್ಯ ಕಾಮಃ ರಾಜ್ಯಾಪೇಕ್ಷೆಯು ಮನೂನ್ ದೇವರ ಆಂಶಿಕ ಅವತಾರವಾದ ಮನುಗಳನ್ನು, ದೇವಾನ್ ದೇವತೆಗಳನ್ನು, ನಿರ್ಭೀತಿಂ ದೈತ್ಯರನ್ನು, ಆದರೆ ಅಭಿಚರನ್ ಶತ್ರುಗಳ ಮೇಲೆ ಜಯವನ್ನು ಬಯಸುವವರು, ಯಜೇತ್ ಪೂಜಿಸಬೇಕು, ಕಾಮಃ ಇಂದ್ರಿಯ ತೃಪ್ತಿಯನ್ನು ಅಪೇಕ್ಷಿಸುವವರು, ಯಜೇತ್ ಪೂಜಿಸಬೇಕು, ಸೋಮಂ ಚಂದ್ರನನ್ನು, ಅಕಾಮಃ ಐಹಿಕ ಅಪೇಕ್ಷೆಗಳಿಲ್ಲದವನು, ಪುರುಷಂ ದೇವೋತ್ತಮ ಪರಮ ಪುರುಷನ್ನು, ಪರಮ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ರಾಜ್ಯದ ಅಥವಾ ಸಾಮ್ರಾಜ್ಯದ ಆಧಿಪತ್ಯವನ್ನು ಬಯಸುವವನು ಮನುಗಳನ್ನ ಪೂಜಿಸಬೇಕು. ಶತ್ರುವಿನ ಮೇಲೆ ಜಯವನ್ನು ಇಚ್ಛಿಸುವವನು ರಾಕ್ಷಸರನ್ನು ಮತ್ತು ಇಂದ್ರಿಯ ತೃಷ್ಟಿಯನ್ನು ಇಚ್ಛಿಸುವವನು ಚಂದ್ರನನ್ನ ಪೂಜಿಸಬೇಕು. ಆದರೆ ವಿಷಯ ಭೋಗವನ್ನು ಬಯಸದಿರುವವನು ದೇವೋತ್ತಮ ಪರಮ ಪುರುಷನನ್ನ ಪೂಜಿಸಬೇಕು. ಭಾವಾರ್ಥ ಮುಕ್ತ ಜೀವಿಯು ಮೇಲೆ ಪಟ್ಟಿ ಮಾಡಿದ ಎಲ್ಲ ಭೋಗಗಳನ್ನು ಸರ್ವಥಾ ವ್ಯರ್ಥವೆಂದು ಎಣಿಸುತ್ತಾನೆ. ಬಹಿರಂಗ ಶಕ್ತಿಯ ಪ್ರಕೃತಿ ಗುಣಗಳಿಗೆ ಬದ್ಧರಾದವರು ಮಾತ್ರ ನಾನಾ ಬಗೆಯ ಪ್ರಾಪಂಚಿಕ ಭೋಗಗಳಿಗೆ ಮರಳಾಗುತ್ತಾರೆ. ಎಂದರೆ ಆಧ್ಯಾತ್ಮಿಕವಾದಿಗಳಿಗೆ ಈಡೇರಬೇಕಾದ ಐಹಿಕ ಬಯಕೆಗಳು ಇರುವುದಿಲ್ಲ. ಆದರೆ ಲೌಕಿಕನಿಗೆ ಈಡೇರಬೇಕಾದ ಎಲ್ಲ ವಿಧವಾದ ಕಾಮನೆಗಳಿರುತ್ತವೆ. ವಿಷಯ ಭೋಗಗಳನ್ನು ಬಯಸುವವರಾದುದರಿಂದ
ಲೌಕಿಕರು ಮೇಲೆ ತಿಳಿಸಿದಂತೆ ಭಿನ್ನ ಭಿನ್ನ ದೇವತೆಗಳ ಅನುಗ್ರಹವನ್ನು ಅರಸುವವರಾಗಿ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸದೆ ತಮ್ಮನ್ನು ತಾವು ಅರ್ಥಹೀನವಾದುದಕ್ಕೆ ಒಪ್ಪಿಸಿಕೊಳ್ಳುತ್ತಾರೆಂದು ಭಗವಂತನು ಘೋಷಿಸಿದ್ದಾನೆ. ಆದ್ದರಿಂದ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಆರಾಧಿಸುವಷ್ಟು ವಿವೇಕಿಯಾಗಬೇಕು. ಯಾವುದೇ ಬಗೆಯ ವಿಷಯ ಭೋಗವನ್ನು ಬಯಸಕೂಡದು. ಬುದ್ಧಿಹೀನ ಜನರ ನಾಯಕರು ಮತ್ತಷ್ಟು ಮೂರ್ಖರಾಗಿರುತ್ತಾರೆ. ಏಕೆಂದರೆ ವ್ಯಕ್ತಿಯು ಯಾವುದೇ ದೇವತಾ ಮೂರ್ತಿಯನ್ನು ಪೂಜಿಸಿ ಒಂದೇ ಫಲವನ್ನು ಪಡೆಯಬಹುದೆಂದು ಅವರು ಮುಚ್ಚು ಮರೆಯಿಲ್ಲದೆ ಮೂರ್ಖತನದಿಂದ ಉಪದೇಶಿಸುತ್ತಾರೆ. ಇಂತಹ ಉಪದೇಶವು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ಉಪದೇಶಗಳಿಗೆ ವಿರುದ್ಧವಾಗಿರುವುದಲ್ಲದೆ ಮೂಢತನದಿಂದ ಕೂಡಿದುದೂ ಆಗಿದೆ. ಯಾವುದೋ ಪ್ರಯಾಣ ಚೀಟಿಯನ್ನು ಕೊಂಡುಕೊಂಡು ಬೇರೊಂದು ಗಮ್ಯ ಸ್ಥಳವನ್ನು ತಲುಪುವ ಧೋರಣೆಯಂತೆ ಅದು ಮೌಢ್ಯದಿಂದ ಕೂಡಿದ್ದು. ದೆಹಲಿಯಿಂದ ಬರೋಡಾ ಟಿಕೆಟ್ ಅನ್ನು ಖರೀದಿ ಮಾಡಿ ಮುಂಬೈ ಸೇರಲು ಸಾಧ್ಯವಿಲ್ಲ. ನಾನಾ ವಿಧ ಆಸೆಗಳಿಂದ ಕೂಡಿರುವ ಜನರಿಗೆ ಹಲವಾರು ಬಗೆಯ ಪೂಜೆಗಳಿವೆ. ಆದರೆ ವಿಷಯ ಭೋಗಗಳಲ್ಲಿ ಆಸೆ ಇಲ್ಲದವನು ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನನ್ನ ಉಪಾಸಿಸಬೇಕು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಮತ್ತು ಈ ಪೂಜಾ ಪ್ರಕ್ರಿಯೆಯನ್ನು ಭಕ್ತಿ ಸೇವೆ ಎನ್ನಲಾಗಿದೆ. ಶುದ್ಧವಾದ ಭಕ್ತಿ ಸೇವೆ ಎಂದರೆ ಕಾಮ್ಯ ಕರ್ಮ ಮತ್ತು ಕಲ್ಪನಾತ್ಮಕ ಚಿಂತನೆಗಳಲ್ಲಿಯ ಆಸಕ್ತಿ ಇಲ್ಲದೆ ಯಾವುದೇ ವಿಷಯ ಲೋಲುಪತೆಯ ಛಾಯೆ ಇಲ್ಲದೆ ಮಾಡುವ ಭಗವಂತನ ಸೇವೆ. ಐಹಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಒಬ್ಬನು ಭಗವಂತನನ್ನೇ ಸೇವಿಸಬಹುದು, ಆದರೆ ಅಂತಹ ಸೇವೆಯ ಫಲವೇ ಬೇರೆ. ಇದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗುತ್ತದೆ. ಭಗವಂತನು ಸಾಮಾನ್ಯವಾಗಿ ಯಾರೊಬ್ಬನ ಇಂದ್ರಿಯ ತುಷ್ಟಿಯ ಆಸೆಯನ್ನು ಪೂರೈಸುವುದಿಲ್ಲ. ಬದಲಾಗಿ ಭಗವಂತನು ತನ್ನ ಆರಾಧಕರಿಗೆ ಎಂತಹ ಅನುಗ್ರಹವನ್ನು ಮಾಡುತ್ತಾನೆಂದರೆ ಅವರು ಕಡೆಗೆ ಐಹಿಕ ಭೋಗಗಳಿಗಾಗಿ ಹಾತೊರೆಯದ ಹಂತಕ್ಕೆ ತಲುಪಿರುತ್ತಾರೆ. ತೀರ್ಮಾನವೇನೆಂದರೆ ವ್ಯಕ್ತಿಯು ತನ್ನ ಐಹಿಕ ಭೋಗದ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಅದಕ್ಕಾಗಿ ಇಲ್ಲಿ ಪರಂ ಅಥವಾ ವಿಷಯಾತೀತನೆಂದು ವರ್ಣಿಸಲಾದ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಬೇಕು. ಶ್ರೀಪಾದ ಶಂಕರಾಚಾರ್ಯರು ಸಹ ಹೇಳಿರುವಂತೆ ನಾರಾಯಣ ಪರೋ ಅವ್ಯಕ್ತಾತ್, ಭಗವಂತನು ಭೌತಿಕ ವಲಯಕ್ಕೆ ಅತೀತನಾದವನು. ಶ್ಲೋಕ 10. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಕಾಮಃ ಐಹಿಕ ಅಪೇಕ್ಷೆಗಳಿಗೆ ಅತೀತನಾದವನು, ಸರ್ವಕಾಮಃ ಸಕಲ ಐಹಿಕ ಅಪೇಕ್ಷೆಗಳನ್ನು ಹೊಂದಿದವನು, ವಾ ಅಥವಾ ಮೋಕ್ಷ ಕಾಮಃ ಮೋಕ್ಷಕಾಂಕ್ಷಿಯು, ಉದಾರದೀಹಿ ಧಾರಾಳ ಬುದ್ಧಿಯಿಂದ, ತೀವ್ರೇಣ ತೀವ್ರವಾದ ಭಕ್ತಿ ಯೋಗೇನ ಭಕ್ತಿ ಸೇವೆಯಿಂದ, ಯಜೇತ ಪೂಜಿಸಬೇಕು, ಪುರುಷಂ ಭಗವಂತನನ್ನು, ಪರಂ ಪರಾತ್ಪರನಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದವರಿಂದ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಎಲ್ಲ ಲೌಕಿಕ ಆಸೆಗಳಿಂದ ತುಂಬಿದವನಾಗಲಿ, ಯಾವುದೊಂದು ಲೌಕಿಕ ಆಸೆ ಇಲ್ಲದವನಾಗಲಿ ಅಥವಾ ಮುಕ್ತಿಯಲ್ಲಿ ಇಚ್ಛೆ ಇರುವವನಾಗಲಿ, ವಿಶಾಲ ಬುದ್ಧಿಯುಳ್ಳ ಯಾವನೇ ವ್ಯಕ್ತಿಯು ಪರಮ ಪರಿಪೂರ್ಣನಾದ ದೇವೋತ್ತಮ ಪುರುಷನನ್ನು ಸರ್ವ ರೀತಿಯಿಂದಲೂ ಪೂಜಿಸಬೇಕು. ಭಾವಾರ್ಥ: ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಭಗವದ್ಗೀತೆಯಲ್ಲಿ ಪುರುಷೋತ್ತಮನೆಂದು ವರ್ಣಿಸಲಾಗಿದೆ. ನಿರಾಕಾರವಾದಿಗಳನ್ನು ಬ್ರಹ್ಮ ಜ್ಯೋತಿಯಲ್ಲಿ ಲೀನಗೊಳಿಸುವ ಮೂಲಕ ಮುಕ್ತಿಯನ್ನು ಅನುಗ್ರಹಿಸುವ ಸಾಮರ್ಥ್ಯ ಕೇವಲ ಅವನಿಗೆ ಮಾತ್ರ ಇದೆ. ಬ್ರಹ್ಮ ಜ್ಯೋತಿಯು ಭಗವಂತನಿಗಿಂತ ಬೇರೆಯಲ್ಲ. ಜ್ವಲಿಸುವ ಸೂರ್ಯ ಕಿರಣವು ಸೂರ್ಯಬಿಂಬದಿಂದ ಪ್ರತ್ಯೇಕವಾದದ್ದಲ್ಲ. ಆದ್ದರಿಂದ ಪರಮ ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗುವ ಇಚ್ಛೆ ಇರುವವನು ಶ್ರೀಮದ್ ಭಾಗವತದ ಈ ಸಂದರ್ಭದಲ್ಲಿ ಸಲಹೆ ಮಾಡಿರುವಂತೆ ಭಕ್ತಿ ಯೋಗದಿಂದ ಭಗವಂತನನ್ನು ಆರಾಧಿಸಬೇಕು. ಇಲ್ಲಿ ಭಕ್ತಿ ಯೋಗವನ್ನು ಸರ್ವ ಪರಿಪೂರ್ಣ ಉಪಾಯವೆಂದು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಹಿಂದಿನ ಅಧ್ಯಾಯಗಳಲ್ಲಿ ಭಕ್ತಿ ಯೋಗವನ್ನು ಕರ್ಮ ಮತ್ತು ಜ್ಞಾನ ಯೋಗಗಳೆರಡರ ಅಂತಿಮ ಧ್ಯೇಯವೆಂದು ಹೇಳಲಾಗಿದೆ. ಹಾಗೆಯೇ ಈ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನು ಅನೇಕ ದೇವತೆಗಳನ್ನು ಕುರಿತ ವಿವಿಧ ಪೂಜಾ ವಿಧಾನಗಳ ಅಂತಿಮ ಧ್ಯೇಯವೆಂದು ಒತ್ತಿ ಹೇಳಲಾಗಿದೆ. ಅದನ್ನು ಆತ್ಮ ಸಾಕ್ಷಾತ್ಕಾರದ ಪರಮೋಪಾಯವೆಂಬುದಾಗಿ ಇಲ್ಲಿ ವಿಧಿಸಲಾಗಿದೆ. ಆದ್ದರಿಂದ ಐಹಿಕ ಭೋಗವನ್ನರಸಲಿ ಅಥವಾ ಐಹಿಕ ಬಂಧನಗಳಿಂದ ಮುಕ್ತಿಯನ್ನರಸಲಿ ಪ್ರತಿಯೊಬ್ಬನು ಭಕ್ತಿಯೋಗದ ವಿಧಾನಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಐಹಿಕ ಆಸೆಗಳಿಲ್ಲದವನು ಅಕಾಮನು. ಜೀವಿಯು ಪೂರ್ಣ ಪುರುಷನ ವಿಭಿನ್ನಾಂಶವಾಗಿರುವುದರಿಂದ ಪರಮ ಪುರುಷನ ಸೇವೆಯು ಅವನ ಸಹಜ ಕ್ರಿಯೆಯಾಗಿರುತ್ತದೆ. ಇದು ದೇಹದ ವಿಭಿನ್ನಾಂಶಗಳು ಅಥವಾ ಅಂಗಾಂಗಗಳು ಇಡೀ ದೇಹದ ಸೇವೆಗಾಗಿ ಹೇಗೆ ಮೀಸಲಾಗಿರುತ್ತವೆಯೋ ಹಾಗೆ. ಆಶಾರಹಿತನಾಗಿರುವುದು ಎಂದರೆ ಕಲ್ಲಿನಂತೆ ಜಡವಾಗಿರುವುದು ಎಂದಲ್ಲ. ತನ್ನ ನಿಜವಾದ ಸ್ಥಿತಿಯ ಬಗ್ಗೆ ಅರಿವಿದ್ದು ಭಗವಂತನಿಂದ ಮಾತ್ರ ತುಷ್ಟಿಯನ್ನು ಇಚ್ಛಿಸುವುದು ಎಂದರ್ಥ.
ಶ್ರೀಲ ಜೀವ ಗೋಸ್ವಾಮಿಯವರು ಈ ನಿಸ್ಪೃಹ ಸ್ಥಿತಿಯನ್ನು ಭಜನೀಯ ಪರಮಪುರುಷ ಸುಖ ಮಾತ್ರ ಸುಖತ್ವಂ ಎಂದು ತಮ್ಮ ಸಂದರ್ಭ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಕೇವಲ ಭಗವತ್ ಸಂತೋಷವನ್ನು ಅನುಭವಿಸುತ್ತಾ ವ್ಯಕ್ತಿಯು ಆನಂದದಿಂದ ಇರಬಹುದು ಎಂದು ಇದರ ಅರ್ಥ. ಜೀವಿಯ ಈ ಆಂತರಿಕ ಪ್ರೇರಣೆಯು ಕೆಲವೊಮ್ಮೆ ಅವನು ಭೌತಿಕ ಜಗತ್ತಿನಲ್ಲಿ ಬದ್ಧಾವಸ್ಥೆಯಲ್ಲಿ ಇರುವಾಗಲೂ ವ್ಯಕ್ತವಾಗುತ್ತದೆ ಮತ್ತು ಇಂತಹ ಪ್ರೇರಣೆಯು ಉಪಕಾರ ಬುದ್ಧಿ, ಜನಸೇವೆ, ಸಮಾಜವಾದ, ಸಮತಾವಾದ ಮುಂತಾದ ರೀತಿಯಲ್ಲಿ ಅಲ್ಪಮತಿಗಳ ಬೆಳವಣಿಗೆ ಇಲ್ಲದ ಮನಸ್ಸಿನ ಮೂಲಕ ಪ್ರಕಟವಾಗುತ್ತದೆ. ಮೂಲತಃ ಭಗವದಾನಂದದಿಂದ ಶುದ್ಧ ಜೀವಿಯು ಆನಂದ ಭಾವವನ್ನು ಅನುಭವಿಸುತ್ತಾನೆ. ಇಹಲೋಕದಲ್ಲಿ ಸಮಾಜ, ಸಮುದಾಯ, ಕುಟುಂಬ, ದೇಶ ಅಥವಾ ಮಾನವ ಜನಾಂಗ ರೂಪದಲ್ಲಿ ಇತರರಿಗೆ ಒಳ್ಳೆಯದನ್ನು ಮಾಡುವಂತಹ ದೃಷ್ಟಿಯು ಅದೇ ಮೂಲ ಭಾವನೆಯ ಭಾಗಶಃ ಅಭಿವ್ಯಕ್ತಿಯಾಗಿರುತ್ತದೆ. ಅಂತಹ ಉನ್ನತ ಭಾವಗಳನ್ನು ಭಗವಂತನ ತುಷ್ಟಿಗಾಗಿ ವ್ಯಕ್ತಪಡಿಸಿದವರು ವ್ರಜಭೂಮಿಯ ಗೋಪಕನ್ಯೆಯರು. ಗೋಪಿಯರು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಭಗವಂತನನ್ನ ಪ್ರೀತಿಸಿದರು. ಇದು ಅಕಾಮ ಭಾವದ ಪರಿಪೂರ್ಣ ಅಭಿವ್ಯಕ್ತಿ. ಕಾಮ ಭಾವವು ಅಥವಾ ಸ್ವತುಷ್ಟಿಯ ಆಸೆಯು ಭೌತಿಕ ಪ್ರಪಂಚದಲ್ಲಿ ಪೂರ್ತಿಯಾಗಿ ಪ್ರಕಟವಾಗುತ್ತದೆಯಾದರೆ ಅಕಾಮ ಭಾವವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪ್ರಕಟವಾಗುತ್ತದೆ. ಭಗವಂತನೊಂದಿಗೆ ಒಂದಾಗುವುದು ಅಥವಾ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ಆಲೋಚನೆಗಳು ಪ್ರಾಪಂಚಿಕ ಕ್ಲೇಶಗಳಿಂದ ಬಿಡುಗಡೆ ಹೊಂದುವ ಸ್ವತುಷ್ಟಿಯ ಆಸೆಗಳಾಗಿದ್ದರೆ ಅವು ಕೂಡ ಕಾಮ ಭಾವದ ಪ್ರಕಟಣೆಗಳೇ. ಶುದ್ಧ ಭಕ್ತನು ಜೀವನದ ಕ್ಲೇಶಗಳಿಂದ ನಿವೃತ್ತನಾಗುವ ಸಲುವಾಗಿ ಮೋಕ್ಷವನ್ನು ಬಯಸುವುದಿಲ್ಲ. ಮೋಕ್ಷವೆಂಬುದಿಲ್ಲದೆಯೂ ಸಹ ಶುದ್ಧ ಭಕ್ತನು ಭಗವಂತನನ್ನು ತೃಪ್ತಿಪಡಿಸಲು ಬಯಸುತ್ತಾನೆ. ಕಾಮ ಭಾವದಿಂದ ಪ್ರಭಾವಿತನಾಗಿ ಅರ್ಜುನನು ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಮಾಡಲು ಹಿಂದೆಗೆದನು. ಅವನು ತನ್ನ ತುಷ್ಟಿಗಾಗಿ ತನ್ನ ಬಂಧು ಜನರನ್ನು ಕಾಪಾಡಲು ಇಚ್ಛಿಸಿದನು. ಆದರೆ ಶುದ್ಧ ಭಕ್ತನಾದುದರಿಂದ ಮುಂದೆ ಭಗವದಾದೇಶದ ಮೇರೆಗೆ ಯುದ್ಧ ಮಾಡಲು ಒಪ್ಪಿದನು. ಏಕೆಂದರೆ ಅವನಿಗೆ ನಿಜವಾದ ಅರಿವುಂಟಾಗಿ ತನ್ನ ಸಂತೋಷವನ್ನು ಬಲಿಕೊಟ್ಟಾದರೂ ಭಗವಂತನನ್ನು ತುಷ್ಟಿಗೊಳಿಸಬೇಕೆಂಬ ತನ್ನ ಮೂರ್ಖ ಕರ್ತವ್ಯದ ಅನುಭವವಾಯಿತು. ಈ ರೀತಿ ಅವನು ಅಕಾಮನಾದನು. ಇದು ಪರಿಪೂರ್ಣ ಜೀವಿಯ ಪರಿಪೂರ್ಣ ಹಂತ. ಉದಾರದೀಹಿ ಎಂದರೆ ವಿಶಾಲ ದೃಷ್ಟಿಯುಳ್ಳವನು. ವಿಷಯ ಭೋಗದ ಆಸೆಗಳುಳ್ಳ ಜನರು ಅಲ್ಪ ದೇವತೆಗಳನ್ನು ಆರಾಧಿಸುತ್ತಾರೆ. ಅಂತಹವನನ್ನು ಭಗವದ್ಗೀತೆಯಲ್ಲಿ 7.20 ಋತಜ್ಞಾನನೆಂದು ಎಂದರೆ ವಿವೇಕ ಕಳೆದುಕೊಂಡವನೆಂದು ತೆಗಳಲಾಗಿದೆ. ಪರಮ ಪ್ರಭುವಿನ ಒಪ್ಪಿಗೆ ದೊರೆಯದೆ ಜೀವಿಯು ದೇವತೆಗಳಿಂದ ಯಾವ ಫಲವನ್ನು ಪಡೆಯಲಾರನು. ಆದ್ದರಿಂದ ವಿಶಾಲ ಬುದ್ಧಿಯುಳ್ಳವನು ಐಹಿಕ ಲಾಭಗಳಿಗೂ ಸಹ ಭಗವಂತನೇ ಪರಮಾಧಿಕಾರಿ ಎಂದು ಕಂಡುಕೊಳ್ಳಬಲ್ಲನು. ಇಂತಹ ಪರಿಸ್ಥಿತಿಯಲ್ಲಿ ವಿಶಾಲ ಬುದ್ಧಿಯುಳ್ಳವನು ಐಹಿಕ ಸುಖಾಪೇಕ್ಷೆಗೆ ಆಗಲಿ ಅಥವಾ ಮೋಕ್ಷಾಪೇಕ್ಷೆಗೆ ಆಗಲಿ ಭಗವಂತನನ್ನು ನೇರವಾಗಿ ಆರಾಧಿಸಬೇಕು. ಪ್ರತಿಯೊಬ್ಬನೂ ಅಕಾಮನಾಗಲಿ ಸಕಾಮನಾಗಲಿ ಅಥವಾ ಮೋಕ್ಷ ಕಾಮನಾಗಲಿ ಭಗವಂತನನ್ನು ಯಥೋಚಿತವಾಗಿ ಪೂಜಿಸಬೇಕು. ಇದರಿಂದ ಕರ್ಮ ಮತ್ತು ಜ್ಞಾನ ಮಿಶ್ರಣವಿಲ್ಲದ ಭಕ್ತಿಯೋಗವನ್ನು ಆಚರಿಸಬೇಕೆಂದು ಸೂಚಿತವಾಗುತ್ತದೆ. ಅಮಿಶ್ರಿತವಾದ ಸೂರ್ಯ ಕಿರಣವು ಅಧಿಕ ಶಕ್ತಿಯುಕ್ತವಾಗಿರುತ್ತದೆ. ಆದ್ದರಿಂದಲೇ ಅದನ್ನು ತೀವ್ರ ಎಂದು ಕರೆಯಲಾಗಿದೆ. ಹಾಗೆಯೇ ಶ್ರವಣ, ಕೀರ್ತನ ಇತ್ಯಾದಿಗಳಿಂದ ಕೂಡಿದ ಅಮಿಶ್ರಿತ ಭಕ್ತಿಯೋಗವು ಯಾವುದೇ ಆಂತರಿಕ ಉದ್ದೇಶದ ಗೊಡವೆ ಇಲ್ಲದೆ ಎಲ್ಲರೂ ಆಚರಿಸಬಹುದಾದುದು. ಶ್ಲೋಕ 11. ಏತಾವಾನೇವ ಯಜಾತಾಮಿಹ ನಿಶ್ರೇಯ ಸೋದಯಃ ಭಗವತ್ಯಾಚಲೋ ಭಾವೋ ಯದ್ ಭಾಗವತ ಸಂಗತಃ. ಏತವಾನ್ ಈ ಎಲ್ಲ ವಿವಿಧ ಬಗೆಯ ಆರಾಧಕರು ಏವ ನಿಶ್ಚಯವಾಗಿ ಯಜತಾಂ ಪೂಜಿಸುವಾಗ ಇಹ ಈ ಬದುಕಿನಲ್ಲಿ ನಿಶ್ರೇಯಸ ಶ್ರೇಷ್ಠ ಕಲ್ಯಾಣದ ಉದಯ ಪ್ರಗತಿಯು ಭಗವತಿ ದೇವೋತ್ತಮ ಪರಮಪುರುಷನಲ್ಲಿ ಅಚಲಃ ನಿಶ್ಚಲವಾದ ಭಾವ ಸ್ವಯಂ ಪ್ರೇರಿತ ಆಸಕ್ತಿಯ ಯತ್ ಯಾವುದು ಭಾಗವತ ಶುದ್ಧ ಭಗವದ್ಭಕ್ತನ ಸಂಗತಃ ಸಂಘದಿಂದ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅಸಂಖ್ಯ ದೇವತೆಗಳ ಅನೇಕ ಬಗೆಯ ಆರಾಧಕರಿದ್ದಾರೆ. ಈ ಎಲ್ಲ ಆರಾಧಕರು ಶುದ್ಧರಾದ ಭಗವದ್ಭಕ್ತರ ಸಂಘದಿಂದಾಗಿ ದೇವೋತ್ತಮ ಪರಮಪುರುಷನಲ್ಲಿ ನಿಶ್ಚಲವಾದ ನಿಷ್ಠೆಯಿಂದ ಕೂಡಿದ ಸಹಜಾಕರ್ಷಣೆಯನ್ನು ಪಡೆಯಬಹುದು. ಇದೇ ಅವರು ಸಾಧಿಸಬಹುದಾದ ಅತ್ಯುನ್ನತ ಸಿದ್ಧಿ. ಭಾವಾರ್ಥ. ಪ್ರಥಮ ದೇವತೆ ಬ್ರಹ್ಮನಿಂದ ಹಿಡಿದು ಅಲ್ಪ ಇರುವೆಯವರೆಗಿನ ಎಲ್ಲ ಜೀವಿಗಳು ಈ ಭೌತಿಕ ಸೃಷ್ಟಿಯ ನಾನಾ ಸ್ಥಾನಗಳಲ್ಲಿದ್ದಾರೆ.
ಇವರೆಲ್ಲ ಭೌತಿಕ ನಿಯಮಕ್ಕೆ ಅಥವಾ ಭಗವಂತನ ಬಹಿರಂಗ ಶಕ್ತಿಗೆ ಬದ್ಧರು. ಜೀವಿಯು ತನ್ನ ಶುದ್ಧಾವಸ್ಥೆಯಲ್ಲಿ ತಾನು ಭಗವಂತನ ವಿಭಿನ್ನಾಂಶ ಎಂಬ ಸತ್ಯವನ್ನು ತಿಳಿದಿರುತ್ತಾನೆ. ಆದರೆ ಭೌತಿಕ ಶಕ್ತಿಯ ಮೇಲೆ ಅಧಿಕಾರವನ್ನು ಚಲಾಯಿಸುವ ಇಚ್ಛೆ ಅವನಿಗಿದೆ. ಆದ್ದರಿಂದ ಅವನನ್ನು ಭೌತಿಕ ಪ್ರಪಂಚಕ್ಕೆ ತಳ್ಳಲಾಗುತ್ತದೆ. ಆಗ ಅವನು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಬಂಧಿತನಾಗುತ್ತಾನೆ. ಹೀಗೆ ಪರಮ ಪ್ರಯೋಜನಕ್ಕಾಗಿ ಅಸ್ತಿತ್ವದ ಹೋರಾಟ ನಡೆಸುತ್ತಾನೆ. ಈ ಅಸ್ತಿತ್ವದ ಹೋರಾಟವು ವಿಷಯ ಭೋಗದ ಪ್ರಭಾವಕ್ಕೆ ಸಿಲುಕಿ ಮಾಯಾಮೃಗವನ್ನು ಹಿಂಬಾಲಿಸುವಂತೆ. ಈ ಅಧ್ಯಾಯದ ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವಂತೆ ನಾನಾ ದೇವತೆಗಳ ಪೂಜೆಯಿಂದ ಪಡೆಯುವ ಅಥವಾ ಭಗವಂತನ ಹಾಗೂ ದೇವತೆಗಳ ಸಹಾಯವಿಲ್ಲದೆ ಆಧುನಿಕ ವಿಜ್ಞಾನದ ಪ್ರಗತಿಯ ಮೂಲಕ ಗಳಿಸುವ ವಿಷಯ ಭೋಗದ ಎಲ್ಲ ಹಂಚಿಕೆಗಳು ಕೇವಲ ಮಾಯೆ ಮಾತ್ರ. ಏಕೆಂದರೆ ಸುಖಕ್ಕಾಗಿ ಏನೇ ಯೋಜನೆಗಳನ್ನ ಕೈಗೊಂಡರೂ ಭೌತಿಕ ಸೃಷ್ಟಿಯೊಳಗಿರುವ ಬದ್ಧ ಜೀವಿಯು ಜೀವನದ ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿ ಸಮಸ್ಯೆಗಳನ್ನ ಎಂದಿಗೂ ಪರಿಹರಿಸಿಕೊಳ್ಳಲಾರ. ಬ್ರಹ್ಮಾಂಡದ ಇತಿಹಾಸವು ಅಂತಹ ಯೋಜನಕಾರರಿಂದ ತುಂಬಿದೆ. ಅನೇಕ ರಾಜರು ಮತ್ತು ಸಾಮ್ರಾಟರು ಬಂದು ಹೋಗುತ್ತಾರೆ, ಆದರೆ ಅವರೆಲ್ಲ ತಮ್ಮ ಯೋಜನೆಗಳನ್ನು ಹಿಂದೆ ಬಿಟ್ಟು ಸಾಗುತ್ತಾರೆ. ಅಂತಹ ಯೋಜನಕಾರರ ಪ್ರಯತ್ನಗಳೇನೋ ನಡೆಯುತ್ತಲೇ ಇರುತ್ತವೆಯಾದರೂ ಜೀವನದ ಪ್ರಮುಖ ಸಮಸ್ಯೆಗಳು ಪರಿಹಾರ ಕಾಣದೆ ಹಾಗೆ ಉಳಿಯುತ್ತವೆ. ನಿಜವಾಗಿ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲೆಂದೇ ಮಾನವ ಜನ್ಮವಿರುವುದು. ವ್ಯಕ್ತಿಯು ಎಂದಿಗೂ ಅಂತಹ ಸಮಸ್ಯೆಗಳನ್ನು ನಾನಾ ದೇವತೆಗಳನ್ನು ಪೂಜಾ ವಿಧಾನಗಳಿಂದ ತೃಪ್ತಿಗೊಳಿಸುವುದರ ಮೂಲಕವಾಗಲಿ ಅಥವಾ ಭಗವಂತನ ಹಾಗೂ ದೇವತೆಗಳ ಸಹಾಯವಿಲ್ಲದೆ ವೈಜ್ಞಾನಿಕ ಪ್ರಗತಿ ಎನಿಸಿದ ಜ್ಞಾನದ ಮೂಲಕವಾಗಲಿ ಪರಿಹರಿಸಲು ಸಾಧ್ಯವಿಲ್ಲ. ಭಗವಂತ ಅಥವಾ ದೇವತೆಗಳ ವಿಷಯದಲ್ಲಿ ಸ್ವಲ್ಪವೂ ಆಸ್ತಿ ತೋರದ ಕಟ್ಟಾಭೌತವಾದಿಗಳನ್ನ ಬಿಟ್ಟು ಇತರರಿಗೆ ವಿವಿಧ ಫಲಗಳಿಗಾಗಿ ವಿವಿಧ ದೇವತೆಗಳ ಆರಾಧನೆಯನ್ನು ವೇದಗಳು ವಿಧಿಸಿವೆ. ಆದುದರಿಂದ ದೇವತೆಗಳು ಸುಳ್ಳು ಅಲ್ಲ, ಕಲ್ಪನೆಯೂ ಅಲ್ಲ. ದೇವತೆಗಳು ನಮ್ಮಷ್ಟೇ ಸತ್ಯ. ಆದರೆ ಅವರು ಬ್ರಹ್ಮಾಂಡದ ಆಡಳಿತದಲ್ಲಿ ನಾನಾ ವಿಭಾಗಗಳ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾ ನೇರವಾಗಿ ಭಗವಂತನ ಸೇವೆಯಲ್ಲಿ ನಿರತರಾಗಿರುವುದರಿಂದ ಹೆಚ್ಚು ಶಕ್ತಿಶಾಲಿಗಳಾಗಿರುತ್ತಾರೆ. ಭಗವದ್ಗೀತೆಯು ಈ ಸಂಗತಿಯನ್ನು ದೃಢಪಡಿಸುತ್ತದೆ. ಅಲ್ಲಿ ಪ್ರಧಾನ ದೇವತೆಯಾದ ಬ್ರಹ್ಮನ ಲೋಕವನ್ನು ಸೇರಿದಂತೆ ನಾನಾ ದೇವತೆಗಳ ಲೋಕಗಳ ಪ್ರಸ್ತಾವ ಬಂದಿದೆ. ಕಟ್ಟಾಭೌತವಾದಿಗಳು ಭಗವಂತನ ಅಥವಾ ದೇವತೆಗಳ ಅಸ್ತಿತ್ವದಲ್ಲಿ ನಂಬಿಕೆ ಇಡುವುದಿಲ್ಲ. ಮಾತ್ರವಲ್ಲ, ನಾನಾ ಲೋಕಗಳು ನಾನಾ ದೇವತೆಗಳಿಂದ ಶಾಸಿತವೆಂಬುದನ್ನು ನಂಬುವುದಿಲ್ಲ. ತೀರಾ ಸಮೀಪದಲ್ಲಿರುವ ಚಂದ್ರಲೋಕವನ್ನು ತಲುಪುವ ಬಗ್ಗೆ ಅವರು ದೊಡ್ಡ ಕೋಲಾಹಲವನ್ನು ಉಂಟು ಮಾಡಿದ್ದಾರೆ. ಆದರೆ ಬಹಳಷ್ಟು ಯಾಂತ್ರಿಕ ಸಂಶೋಧನೆಯ ಬಳಿಕವೂ ಅವರಿಗೆ ಚಂದ್ರನ ಬಗ್ಗೆ ತೀರಾ ಅಲ್ಪ ಮಾಹಿತಿ ಮಾತ್ರ ದೊರೆತಿದೆ. ಚಂದ್ರಲೋಕದಲ್ಲಿ ಜಮೀನನ್ನು ಮಾರಾಟ ಮಾಡುವ ಮಿಥ್ಯಾ ಪ್ರಚಾರ ಮಾಡಿದರೂ ಕೂಡ ಗರ್ವಿತರಾದ ವಿಜ್ಞಾನಿಗಳು ಅಥವಾ ಕಟ್ಟಾಭೌತವಾದಿಗಳು ಅಲ್ಲಿ ವಾಸ ಮಾಡಲಾರರು. ಇನ್ನು ಅವರು ಏಳಿಸಲು ಆಗದಂತಹ ಇತರ ಗ್ರಹಗಳನ್ನು ತಲುಪುವ ಮಾತೇನು? ಆದರೆ ವೈದಿಕ ಶಾಸ್ತ್ರಗಳ ಅನುಯಾಯಿಗಳು ಜ್ಞಾನಾರ್ಜನೆ ಮಾಡುವ ಬೇರೆ ವಿಧಾನವನ್ನು ಹೊಂದಿದ್ದಾರೆ. ಅವರು ವೈದಿಕ ಸಾಹಿತ್ಯ ವಚನಗಳ ಪ್ರಮಾಣವನ್ನು ನಾವು ಈಗಾಗಲೇ 1ನೇ ಸ್ಕಂದದಲ್ಲಿ ಚರ್ಚಿಸಿದಂತೆ ಸಮಗ್ರವಾಗಿ ಒಪ್ಪುತ್ತಾರೆ. ಆದ್ದರಿಂದ ಅವರಿಗೆ ಭಗವಂತನ ಹಾಗೂ ದೇವತೆಗಳ ಬಗ್ಗೆ ಯೋಗ್ಯ ತಿಳುವಳಿಕೆ ಇರುತ್ತದೆ. ಅಲ್ಲದೆ ಭೌತಿಕ ಜಗತ್ತಿನ ವ್ಯಕ್ತಿಯಲ್ಲಿ ನೆಲೆಸಿರುವ ಮತ್ತು ಭೌತಿಕ ಆಕಾಶದ ಪರಿಮಿತಿಯಾಚೆ ಇರುವ ನಾನಾ ಆವಾಸ ಲೋಕಗಳ ಪೂರ್ಣ ಹಾಗೂ ಯುಕ್ತ ಜ್ಞಾನವನ್ನು ಅವರು ಪಡೆದಿರುತ್ತಾರೆ. ಶಂಕರ, ರಾಮಾನುಜ, ಮಧ್ವ, ವಿಷ್ಣು ಸ್ವಾಮಿ, ನಿಂಬಾರ್ಕ, ಚೈತನ್ಯ ಮುಂತಾದ ಶ್ರೇಷ್ಠ ಭಾರತೀಯ ಆಚಾರ್ಯರು ಒಪ್ಪಿರುವ ಮತ್ತು ಜಗತ್ತಿನ ಎಲ್ಲ ಮಹಿಮಾನ್ವಿತ ವ್ಯಕ್ತಿಗಳು ಅಧ್ಯಯನ ಮಾಡಿದ ಅತ್ಯಂತ ಅಧಿಕೃತವಾದ ವೇದ ಸಾಹಿತ್ಯವೆಂದರೆ ಭಗವದ್ಗೀತೆ. ಇದರಲ್ಲಿ ದೇವತೆಗಳ ಆರಾಧನೆ ಮತ್ತು ಅವರು ವಾಸಿಸುವ ಲೋಕಗಳ ಪ್ರಸ್ತಾವವಿದೆ. ಭಗವದ್ಗೀತೆಯು 9.25 ಇದನ್ನು ದೃಢಪಡಿಸುತ್ತದೆ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಆರಾಧಿಸುವವರು ಆಯಾಯ ದೇವತೆಗಳ ಲೋಕಗಳನ್ನು ಸೇರುತ್ತಾರೆ. ಪಿತೃಗಳನ್ನು ಆರಾಧಿಸುವವರು ಪಿತೃಲೋಕಗಳನ್ನು ಸೇರುತ್ತಾರೆ. ಸ್ಥೂಲ ಭೌತವಾದಿಯು ವಿಭಿನ್ನ ಐಹಿಕ ಲೋಕಗಳಲ್ಲಿ ಉಳಿಯುವನು. ಆದರೆ ಭಗವಂತನ ಭಕ್ತರು ಅವನ ಸಾಮ್ರಾಜ್ಯವನ್ನು ಸೇರುತ್ತಾರೆ. ಬ್ರಹ್ಮ ಲೋಕವೂ ಸೇರಿದಂತೆ ಭೌತಿಕ ಜಗತ್ತಿನಲ್ಲಿಯ ಎಲ್ಲ ಗ್ರಹಗಳು ಅನಿತ್ಯವಾದವು. ನಿಗದಿತ ಕಾಲವಾದ ಮೇಲೆ ಅವೆಲ್ಲವೂ ನಾಶವಾಗುತ್ತವೆ. ಇದು ಭಗವದ್ಗೀತೆಯಿಂದ ತಿಳಿದು ಬರುತ್ತದೆ. ಪ್ರಳಯ ಕಾಲದಲ್ಲಿ ದೇವತೆಗಳು ಮತ್ತು ಅವರ ಅನುಯಾಯಿಗಳೆಲ್ಲರೂ
ನಾಶ ಹೊಂದುತ್ತಾರೆ. ಆದರೆ ಭಗವಂತನ ಸಾಮ್ರಾಜ್ಯವನ್ನು ಸೇರುವವನು ಶಾಶ್ವತ ಜೀವನದಲ್ಲಿ ಪಾಲನ್ನು ಗಳಿಸುತ್ತಾನೆ. ಇದು ವೇದ ಸಾಹಿತ್ಯದ ನಿರ್ಣಯ. ದೇವತೆಗಳ ಉಪಾಸಕರು ವೇದ ವಾಕ್ಯಗಳಲ್ಲಿ ವಿಶ್ವಾಸ ಹೊಂದಿದವರಾಗಿ ನಾಸ್ತಿಕರಿಗಿಂತಲೂ ಹೆಚ್ಚಿನ ಸೌಲಭ್ಯವೊಂದನ್ನು ಪಡೆದಿರುತ್ತಾರೆ. ಅವರು ಭಗವದ್ಭಕ್ತರ ಸಂಘದಲ್ಲಿ ಭಗವದಾರಾಧನೆಯ ಲಾಭದ ಬಗ್ಗೆ ತಿಳುವಳಿಕೆ ಪಡೆಯಲು ಸಾಧ್ಯವಿದೆ. ಕಟ್ಟ ಭೌತವಾದಿಯಾದರೂ ವೈದಿಕ ಕಥನದಲ್ಲಿ ಕಿಂಚಿತ್ತೂ ಶ್ರದ್ಧೆ ಇಲ್ಲದವನು, ದಿವ್ಯ ಜ್ಞಾನದ ನೆಲೆಯನ್ನು ಎಂದಿಗೂ ತಲುಪಲಾರದ ಭೌತ ವಿಜ್ಞಾನ ಅಥವಾ ಅಪರಿಪೂರ್ಣವಾದ ಪ್ರಾಯೋಗಿಕ ಜ್ಞಾನ ನೀಡುವ ಮಿಥ್ಯಾ ವಿಶ್ವಾಸದಿಂದ ಅವನು ಪ್ರೇರಿತನಾಗುತ್ತಾನೆ. ಹಾಗಾಗಿ ಸದಾ ಅಂಧಕಾರದಲ್ಲಿ ಉಳಿಯುತ್ತಾನೆ. ಆದ್ದರಿಂದ ಸ್ಥೂಲ ಭೌತವಾದಿಗಳಾಗಲಿ ಅಥವಾ ಅನಿತ್ಯರಾದ ದೇವತೆಗಳನ್ನು ಆರಾಧಿಸುವವರಾಗಲಿ ಭಗವಂತನ ಶುದ್ಧ ಭಕ್ತನಂತಹ ಆಧ್ಯಾತ್ಮವಾದಿಯ ಸಂಪರ್ಕ ಪಡೆಯಬೇಕು. ಇಲ್ಲದಿದ್ದರೆ ಅವರ ಪ್ರಯತ್ನಗಳು ಬರೀ ಶಕ್ತಿವ್ಯಯ. ದೈವಿ ಪುರುಷರಾದ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಮಾತ್ರವೇ ಮಾನವ ಜೀವಿತದ ಪರಮ ಸಿದ್ಧಿಯಾದ ಶುದ್ಧ ಭಕ್ತಿಯನ್ನ ಪಡೆಯಬಹುದು. ಭಗವಂತನ ಶುದ್ಧ ಭಕ್ತನು ಮಾತ್ರವೇ ಪ್ರಗತಿಪರ ಜೀವನದ ಸನ್ಮಾರ್ಗವನ್ನು ನಿರ್ದೇಶಿಸಬಹುದು. ಭಗವಂತನ ಅಥವಾ ದೇವತೆಗಳ ಬಗ್ಗೆ ಅರಿವಿಲ್ಲದ ಭೌತಿಕ ಜೀವನ ವಿಧಾನವಾಗಲಿ ಅಥವಾ ಅನಿತ್ಯ ಐಹಿಕ ಭೋಗಗಳ ಬೆನ್ನತ್ತಿ ಹೋಗುವ ದೇವತಾರಾಧನೆಯ ಜೀವನ ವಿಧಾನವಾಗಲಿ ಭ್ರಮೆಯ ವಿವಿಧ ಹಂತಗಳು. ಅವುಗಳನ್ನು ಭಗವದ್ಗೀತೆಯಲ್ಲಿ ಚೊಕ್ಕವಾಗಿ ವಿವರಿಸಲಾಗಿದೆ. ಆದರೆ ಭಗವದ್ಗೀತೆಯನ್ನು ಶುದ್ಧ ಭಕ್ತರ ಸಂಘದಲ್ಲಿ ಮಾತ್ರ ಅರಿತುಕೊಳ್ಳಬಹುದೇ ಹೊರತು ರಾಜಕಾರಣಿಗಳ ವ್ಯಾಖ್ಯಾನಗಳಿಂದಾಗಲಿ ಕಲ್ಪನಾತ್ಮಕ ತತ್ವ ವಿಚಾರಗಳಿಂದಾಗಲಿ ಅಲ್ಲ. ಶ್ಲೋಕ 12. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರ ಮಾತ್ಮ ಪ್ರಸಾದ ಉತ ಯತ್ರ ಗುಣೇಶ್ವ ಸಂಗಃ ಕೈವಲ್ಯ ಸಮ್ಮತ ಪತಸ್ತ್ವತತಾ ಭಕ್ತಿ ಯೋಗಃ ಕೋ ನಿವೃತೋ ಹರಿಕಥಾಸು ರತಿನ್ನ ಕುರ್ಯಾತ್. ಜ್ಞಾನವು ಯತ್ ಯಾವುದು, ಆ ಮಿತಿಯವರೆಗೆ ಪ್ರತಿ ನಿವೃತ್ತ ಪೂರ್ಣವಾಗಿ ಹಿಂತೆಗೆದ ಗುಣ ಊರ್ಮಿ ಭೌತಿಕ ಗುಣಗಳ ಅಲೆಗಳ ಚಕ್ರಂ ಸುಳಿಯಾದ ಆತ್ಮಪ್ರಸಾದ ಆತ್ಮತೃಪ್ತಿಯು ಉತ ಹೆಚ್ಚಾಗಿ ಯತ್ರ ಎಲ್ಲಿದೆಯೋ ಗುಣಗಳಲ್ಲಿ ಅಸಂಗಃ ಅನಾಸಕ್ತವಾದದ್ದು ಕೈವಲ್ಯ ದಿವ್ಯ ಸಮ್ಮತವಾದ ಪತಃ ಮಾರ್ಗವು ತು ಆದರೆ ಅಥ ಆದ್ದರಿಂದ ಭಕ್ತಿಯೋಗ ಭಕ್ತಿ ಸೇವೆಯು ಕಹ ಯಾರು ನಿವೃತ್ತ ಮಗ್ನನಾದ ಅರಿಕಥಾಸು ಭಗವಂತನ ದಿವ್ಯ ವಿಚಾರಗಳಲ್ಲಿ ರತಿಂ ಆಕರ್ಷಣೆಯನ್ನು ನಾ ಕುರಿಯಾತ್ ಹೊಂದಲಾರರು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಪರಮ ಪ್ರಭುವಾದ ಹರಿಗೆ ಸಂಬಂಧಪಟ್ಟ ದಿವ್ಯ ಜ್ಞಾನವು ತ್ರಿಗುಣಗಳ ಅಲೆ ಮತ್ತು ಸುಳಿಗಳಿಂದ ಮುಕ್ತವಾದ ಜ್ಞಾನ. ಅಂತಹ ಜ್ಞಾನವು ದಿವ್ಯವಾದದ್ದು, ಭೌತಿಕ ಮೋಹದಿಂದ ಮುಕ್ತವಾದದ್ದು ಮತ್ತು ಆತ್ಮತೃಪ್ತಿಯನ್ನುಂಟು ಮಾಡುವಂತಹದ್ದು. ತಕ್ಕ ಅಧಿಕಾರವುಳ್ಳವರು ಈ ವಿಷಯವನ್ನು ಒಪ್ಪಿದ್ದಾರೆ. ಯಾರು ತಾನೇ ಅದರಿಂದ ಆಕರ್ಷಿತನಾಗದೇ ಇರಬಲ್ಲ. ಭಾವಾರ್ಥ. ಭಗವದ್ಗೀತೆಯ 10.9 ಪ್ರಕಾರ ಶುದ್ಧ ಭಕ್ತರ ಲಕ್ಷಣಗಳು ಅದ್ಭುತ. ಸದಾ ಭಗವತ್ ಸೇವೆಯಲ್ಲಿ ತೊಡಗಿರುವುದೇ ಶುದ್ಧ ಭಕ್ತನ ಪ್ರವೃತ್ತಿ. ಆದ ಕಾರಣ ಶುದ್ಧ ಭಕ್ತರು ಭಾವೋನ್ಮಾದವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತಾರೆ ಮತ್ತು ದಿವ್ಯಾನಂದವನ್ನು ಆಸ್ವಾದಿಸುತ್ತಾರೆ. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡಿದರೆ ಭಕ್ತಿ ಸಾಧನೆಯ ಸಾಧನಾ ಅವಸ್ಥಾ ಹಂತದಲ್ಲಿ ಕೂಡ ಆ ದಿವ್ಯಾನಂದದ ಅನುಭವವಾಗುವುದು. ಅಲ್ಲದೆ ಪಕ್ವ ಸ್ಥಿತಿಯಲ್ಲಿ ಈ ಅಭಿವರ್ಧಿತ ಅಲೌಕಿಕ ಭಾವನೆಯು ನಿರ್ದಿಷ್ಟ ಭಗವತ್ ಸಂಬಂಧದ ಸಾಕ್ಷಾತ್ಕಾರದಲ್ಲಿ ಅತ್ಯುನ್ನತ ಸ್ಥಿತಿಗೆ ತಲುಪುವುದು. ಆ ಸಂಬಂಧದಿಂದಲೇ ಜೀವಿಯು ಮೂಲತಃ ರೂಪಿತನಾಗಿದ್ದಾನೆ. ಜೀವಿ ಹಾಗೂ ಭಗವಂತನೊಂದಿಗಿನ ಸಂಬಂಧವನ್ನು ಅತ್ಯುನ್ನತ ದಿವ್ಯಾನಂದವೆಂದು ಎಣಿಸಲಾದ ಮಧುರ ಭಾವದ ಸಂಬಂಧದವರೆಗೆ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಹೀಗೆ ಭಕ್ತಿಯೋಗವು ಭಗವತ್ ಸಾಕ್ಷಾತ್ಕಾರದ ಏಕೈಕ ಉಪಾಯವಾಗಿದೆ. ಇದನ್ನು ಕೈವಲ್ಯ ಎಂದು ಕರೆಯಲಾಗಿದೆ. ಶ್ರೀಲ ಜೀವ ಗೋಸ್ವಾಮಿಯವರು ಈ ಸಂದರ್ಭದಲ್ಲಿ ವೇದ ವಾಕ್ಯವನ್ನು ಏಕೋ ನಾರಾಯಣೋ ದೇವಃ ಪರಾವರಾಣಾಂ ಪರಮ ಆಸ್ತೆ ಕೈವಲ್ಯ ಸಂಗೀತಃ
ಉಲ್ಲೇಖಿಸಿದ್ದಾರೆ. ದೇವೋತ್ತಮ ಪುರುಷನಾದ ನಾರಾಯಣನನ್ನು ಕೈವಲ್ಯ ಎಂಬುದಾಗಿ ಕರೆಯುತ್ತಾರೆ. ದೇವೋತ್ತಮನ ಪ್ರಾಪ್ತಿಯ ಏಕೈಕ ಉಪಾಯವಾದ ಅಥವಾ ಕೈವಲ್ಯ ಪಂಥವೆಂದು ಕರೆಯಲಾಗುವ ಈ ಭಕ್ತಿ ಸಾಧನೆಯು ಭಗವಂತನನ್ನು ಸೇರಲು ಸಮರ್ಥ ಉಪಾಯವಾಗಿದೆ. ಈ ಕೈವಲ್ಯ ಪಂಥವು ಶ್ರವಣದಿಂದ ಅಥವಾ ದೇವೋತ್ತಮ ಪುರುಷನಿಗೆ ಸಂಬಂಧಪಟ್ಟ ಕಥೆಗಳನ್ನು ಕೇಳುವುದರಿಂದ ಆರಂಭವಾಗುತ್ತದೆ. ಅಂತಹ ಹರಿಕಥಾ ಶ್ರವಣದ ಸಹಜ ಪರಿಣಾಮ ಹೊಂದಿದೆ. ಭಕ್ತನಿಗೆ ರುಚಿಸುವ ಎಲ್ಲ ಐಹಿಕ ವಿಷಯಗಳಲ್ಲಿ ಅವನಿಗೆ ಅಸಂಗವನ್ನುಂಟು ಮಾಡುವ ದಿವ್ಯ ಜ್ಞಾನವನ್ನು ಅದು ನೀಡುತ್ತದೆ. ಭಕ್ತನಿಗೆ ಎಲ್ಲ ಲೌಕಿಕ ವ್ಯವಹಾರಗಳು ಸಾಮಾಜಿಕವಾಗಲಿ ಅಥವಾ ರಾಜಕೀಯವಾಗಲಿ ಆಕರ್ಷಣೆ ಇಲ್ಲದವು. ಭಕ್ತನು ಪಕ್ವಾವಸ್ಥೆಯಲ್ಲಿ ತನ್ನ ದೇಹದ ಬಗ್ಗೆಯೇ ಆಸಕ್ತಿ ಕಳೆದುಕೊಳ್ಳುತ್ತಾನೆ ಎಂದ ಮೇಲೆ ದೈಹಿಕ ಸಂಬಂಧಿಕರ ಬಗ್ಗೆ ಹೇಳುವುದೇನಿದೆ? ಅಂತಹ ಸ್ಥಿತಿಯಲ್ಲಿ ಅವನು ಭೌತಿಕ ಪ್ರಕೃತಿ ಗುಣಗಳ ಅಲೆಗಳಿಂದ ವಿಚಲಿತನಾಗುವುದಿಲ್ಲ. ಭೌತಿಕ ಪ್ರಕೃತಿಗೆ ಅನೇಕ ಗುಣಗಳಿವೆ. ಸಾಮಾನ್ಯ ಮನುಷ್ಯನು ಆಸಕ್ತಿ ತೋರುವ ಅಥವಾ ಭಾಗವಹಿಸುವ ಎಲ್ಲ ಐಹಿಕ ಕಾರ್ಯಗಳು ಭಕ್ತನಿಗೆ ಅನಾಕರ್ಷಕವಾಗುತ್ತದೆ. ಈ ಅವಸ್ಥೆಯನ್ನು ಇಲ್ಲಿ ಪ್ರತಿ ನಿವೃತ್ತ ಗುಣೋರ್ಮಿ ಎಂದು ವರ್ಣಿಸಲಾಗಿದೆ. ಇದು ಆತ್ಮ ಪ್ರಸಾದದಿಂದ ಅಥವಾ ಯಾವುದೇ ಭೌತಿಕ ಸಂಬಂಧವಿಲ್ಲದ ಪೂರ್ಣ ಆತ್ಮ ಸೃಷ್ಟಿಯಿಂದ ಸಾಧ್ಯ. ಭಗವಂತನ ಉತ್ತಮ ಭಕ್ತನು ಭಕ್ತಿ ಸೇವೆಯಿಂದ ಈ ಹಂತವನ್ನ ಮುಟ್ಟುತ್ತಾನೆ. ತಾನು ಉನ್ನತ ಮಟ್ಟಕ್ಕೇರಿದ್ದರೂ ಭಗವಂತನ ತೃಪ್ತಿಗಾಗಿ ಅವನು ಸ್ವಂತ ಅಪೇಕ್ಷೆಯಿಂದ ಭಗವಂತನ ಮಹಿಮೆಯ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬಹುದು. ಇದಕ್ಕಾಗಿ ಅವನು ಲೋಕಾಸಕ್ತಿಯನ್ನು ಒಳಗೊಂಡಂತೆ ಎಲ್ಲವನ್ನು ಭಕ್ತಿ ಸೇವೆಯಲ್ಲಿ ಅಳವಡಿಸುತ್ತಾನೆ. ಅನನುಭವಿಗಳಿಗೆ ತಮ್ಮ ಲೋಕಾಸಕ್ತಿಯನ್ನು ಪರಮಾನಂದವಾಗಿ ಪರಿವರ್ತಿಸಿಕೊಳ್ಳಲು ಅವನು ಅವಕಾಶವನ್ನು ಕಲ್ಪಿಸಿಕೊಡುತ್ತಾನೆ. ಶ್ರೀಲ ರೂಪ ಗೋಸ್ವಾಮಿಗಳು ಶುದ್ಧ ಭಕ್ತನ ಈ ಕ್ರಮವನ್ನು ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಯತೆ ಎಂದು ವರ್ಣಿಸಿದ್ದಾರೆ. ಭಗವಂತನ ಸೇವೆಯೊಂದಿಗೆ ಜೋಡಿಸಿದರೆ ಲೌಕಿಕ ವ್ಯವಹಾರಗಳನ್ನು ಪಾರಮಾರ್ಥಿಕ ಅಥವಾ ಸಮ್ಮತ ಕೈವಲ್ಯ ಕಾರ್ಯಗಳೆಂಬುದಾಗಿ ಎಣಿಸಲಾಗಿದೆ. ಶ್ಲೋಕ 13. ಶೌನಕ ಉವಾಚ ಇತ್ಯಭಿವ್ಯಾಹೃತಂ ರಾಜ ನಿಶಮ್ಯ ಭರತರ್ಷಭಃ ಕಿಮನ್ಯತ್ ಪೃಷ್ಟವಾನ್ ಭೂಯೋ ವೈಯಾಸಕೀಂ ಋಷೀಂ ಕವಿಂ. ಶೌನಕಃ ಉವಾಚ. ಶೌನಕ ಋಷಿಗಳು ಮಹರ್ಷಿಗಳು ಹೇಳಿದರು, ಇತಿ ಹೀಗೆ, ಅಭಿವ್ಯಾಹೃತಂ ಹೇಳುವುದೆಲ್ಲವನ್ನೂ ರಾಜ ದೊರೆಯಾದ ನಿಶಮ್ಯ ಕೇಳಿ, ಭರತರ್ಷಭ ಪರೀಕ್ಷಿತ ಮಹಾರಾಜನು ಕಿಂ ಏನು, ಅನ್ಯತ್ ಹೆಚ್ಚಾಗಿ, ಪೃಷ್ಟವಾನ್ ಕೇಳಿದನು, ಭೂಯಃ ಮತ್ತೆ, ವೈಯಾಸಕಿಂ ವೇದವ್ಯಾಸರ ಪುತ್ರರನ್ನು, ಋಷಿಂ ವಿದ್ವಾಂಸನಾದ, ಕವಿಂ ಕವಿಯಾದ. ಅನುವಾದ ಮತ್ತು ಭಾವಾರ್ಥ. ಶೀಲ ಪ್ರಭುಪಾದವರಿಂದ ಶೀಲ ಪ್ರಭುಪಾದವರಿಗೆ ಜಯವಾಗಲಿ. ಶೌನಕರು ಹೇಳಿದರು, ವ್ಯಾಸ ದೇವರ ಪುತ್ರರಾದ ಶುಕಮುನಿಗಳು ಉತ್ತಮ ವಿದ್ವತ್ ಋಷಿಗಳಾಗಿದ್ದರು ಮತ್ತು ವಿಷಯಗಳನ್ನು ಕಾವ್ಯ ಶೈಲಿಯಲ್ಲಿ ವರ್ಣಿಸಬಲ್ಲವರಾಗಿದ್ದರು. ಪರೀಕ್ಷಿತ ಮಹಾರಾಜನು ಅವರು ಹೇಳಿದ್ದೆಲ್ಲವನ್ನೂ ಕೇಳಿದ ಮೇಲೆ ಮತ್ತೇನು ಪ್ರಶ್ನೆ ಮಾಡಿದನು? ಭಾವಾರ್ಥ. ಭಗವಂತನ ಶುದ್ಧ ಭಕ್ತನು ಸಕಲ ದೈವಿ ಗುಣಗಳನ್ನು ಪ್ರಯತ್ನವಿಲ್ಲದೆಯೇ ಬೆಳೆಸಿಕೊಳ್ಳುತ್ತಾನೆ. ಆ ಗುಣಗಳ ಕೆಲವು ಮುಖ್ಯ ಲಕ್ಷಣಗಳು ಹೀಗಿರುತ್ತವೆ. ಅವನು ದಯಾಮಯ, ಶಾಂತ, ಸತ್ಯವಂತ, ಸಮದೃಷ್ಟಿಯುಳ್ಳವನು, ನಿರ್ದೋಷಿ, ಉದಾರಿ, ಮೃದು ಸ್ವಭಾವದವನು, ಶುಚಿರ್ಭೂತನು, ಮಮಕಾರವಿಲ್ಲದವನು, ಸಕಲರ ಹಿತೈಷಿ, ತೃಪ್ತ, ಕೃಷ್ಣನಿಗೆ ಶರಣಾಗತನು, ನಿಸ್ಪೃಹ, ಸರಳ, ನಿಷ್ಠಾವಂತ, ಆತ್ಮ ಸಂಯಮಿ, ಮಿತಾಹಾರಿ, ಸ್ವಸ್ಥ ಚಿತ್ತವುಳ್ಳವನು, ಉತ್ತಮ ನಡವಳಿಕೆ ಇರುವವನು, ನಿಗರ್ವಿ, ಗಂಭೀರ, ಅನುಕಂಪೆಯುಳ್ಳವನು, ಮೈತ್ರ ಭಾವವನ್ನು ಉಳ್ಳವನು, ಕವಿ, ದಕ್ಷ ಮತ್ತು ಮೌನಿ. ಕೃಷ್ಣದಾಸ ಕವಿರಾಜರು ತಮ್ಮ ಚೈತನ್ಯ ಚರಿತಾಮೃತದಲ್ಲಿ ವರ್ಣಿಸಿದಂತೆ ಭಕ್ತನ ಈ 26 ಮುಖ್ಯ ಲಕ್ಷಣಗಳಲ್ಲಿ ಕವಿಯ ಲಕ್ಷಣವನ್ನು ಇಲ್ಲಿ ವಿಶೇಷವಾಗಿ ಶುಕಮುನಿಗಳ ಸಂದರ್ಭದಲ್ಲಿ ಹೇಳಲಾಗಿದೆ. ಭಾಗವತ ಕಥಾ ನಿರೂಪಣೆಯು ಅವರ ಶ್ರೇಷ್ಠ ಕವಿತಾ ಶಕ್ತಿಯ ಕೊಡುಗೆ. ಅವರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ವಿದ್ವನ್ ಮುನಿಯಾಗಿದ್ದರು, ಮುನಿಗಳಲ್ಲಿ ಕವಿಯಾಗಿದ್ದರು. ಶ್ಲೋಕ 14. ಏತಚ್ಚು ಶುಶ್ರುತಾಂ ವಿದ್ವನ್ ಸೂತನೋರ್ ಅಹರ್ಹಸಿ ಭಾಷಿತುಂ ಕಥಾ ಹರಿಕಥೋ ದರ್ಕಾಹ ಸತ್ಯಾಂ ಸ್ಯುಃ ಸದಸಿ ಧ್ರುವಂ. ಏತತ್ ಅದನ್ನು, ಶುಶ್ರೂಷತಾಂ ಕೇಳಲು ಕಾತರರಾದ, ವಿದ್ವನ್ ವಿದ್ವಾಂಸರಾದ, ಸೂತ ಮುನಿಗಳೇ, ನಹ ನಮಗೆ, ಅರ್ಹಸಿ ಅರ್ಹರಾಗಿದ್ದೀರಿ, ಭಾಷಿತುಂ ವಿವರಿಸಲು, ಕಥಾಹ ಕಥೆಗಳು, ಹರಿಕಥಾ ಉದರ್ಕಾಹ ಭಗವಂತನ ಕಥೆಗಳಲ್ಲಿ ಪರಿಣಮಿಸುವುದು, ಸತಾಂ ಭಕ್ತರ, ಸ್ಯೂಹು ಇರಬಹುದು, ಸದಸಿ ಸಭೆಯಲ್ಲಿ, ಧ್ರುವಂ ನಿಶ್ಚಯವಾಗಿ. ಅನುವಾದ ಮತ್ತು ಭಾವಾರ್ಥ. ಶೀಲ ಪ್ರಭುಪಾದವರಿಗೆ ಜಯವಾಗಲಿ. ವಿದ್ವಾಂಸರಾದ ಸೂತ ಮುನಿಗಳೇ, ನಾವು ಕೇಳಲು ಕಾತರರಾಗಿದ್ದೇವೆ. ನೀವು ದಯವಿಟ್ಟು ವಿಷಯ ನಿರೂಪಣೆಯನ್ನ ಮುಂದುವರಿಸಿ. ಭಗವಾನ್ ಶ್ರೀಹರಿಯ ಚರ್ಚೆಯಲ್ಲಿ ಪರಿಣಮಿಸುವ
ವಿಷಯಗಳು ಖಂಡಿತವಾಗಿ ಭಕ್ತರ ಸಭೆಯಲ್ಲಿ ಚರ್ಚಿಸಬೇಕಾದವು. ಭಾವಾರ್ಥ: ಈಗಾಗಲೇ ಮೇಲೆ ರೂಪ ಗೋಸ್ವಾಮಿಗಳ ಭಕ್ತಿ ರಸಾಮೃತ ಸಿಂಧುವಿನಿಂದ ಉಲ್ಲೇಖಿಸಿದಂತೆ ಶ್ರೀಕೃಷ್ಣನ ಸೇವೆಯಲ್ಲಿ ಹೊಂದಿಸುವುದಾದರೆ ಐಹಿಕ ವಿಷಯಗಳೂ ಕೂಡ ಪಾರಮಾರ್ಥಿಕವಾಗುತ್ತವೆ. ಉದಾಹರಣೆಗೆ ಅಲ್ಪಮತಿಗಳ ವರ್ಗಗಳಿಗೆ, ಸ್ತ್ರೀಯರು, ಶೂದ್ರರು ಮತ್ತು ಉತ್ತಮ ವರ್ಣದ ಅನರ್ಹ ಮಕ್ಕಳಿಗೆ ಮಹಾಕಾವ್ಯ ಅಥವಾ ಐತಿಹಾಸಗಳಾದ ರಾಮಾಯಣ ಮತ್ತು ಮಹಾಭಾರತಗಳನ್ನು ವಿಹಿತವಾದ ವೈದಿಕ ಸಾಹಿತ್ಯವೆಂದು ಅಂಗೀಕರಿಸಲಾಗಿದೆ. ಏಕೆಂದರೆ ಅವು ಭಗವಂತನ ಚರ್ಯೆಯನ್ನು ಕುರಿತ ಸಂಕಲನಗಳು. ಮಹಾಭಾರತವನ್ನು ಪಂಚಮ ವೇದವೆಂದು ಎಣಿಸಲಾಗಿದೆ. ಸಾಮ, ಯಜುರ್, ಋಕ್ ಮತ್ತು ಅಥರ್ವಗಳು ವೇದಗಳ 4 ಮೂಲ ಭಾಗಗಳು. ಅಲ್ಪಮತಿಗಳು ಮಹಾಭಾರತವನ್ನು ವೇದಗಳ 5ನೇ ಭಾಗವೆಂದು ಒಪ್ಪುವುದಿಲ್ಲ. ಆದರೆ ಮಹರ್ಷಿಗಳು ಮತ್ತು ಅಧಿಕೃತವಾಗಿ ಮಾತನಾಡಬಲ್ಲವರು ಅದನ್ನು ವೇದಗಳ 5ನೇ ಭಾಗವೆಂದು ಒಪ್ಪುತ್ತಾರೆ. ಭಗವದ್ಗೀತೆಯು ಮಹಾಭಾರತದ ಭಾಗ. ಅದು ಮಂದ ಮತಿಗಳಿಗೆ ಮಾಡಿರುವ ಭಗವಂತನ ಉಪದೇಶಗಳಿಂದ ತುಂಬಿದೆ. ಕೆಲವು ಬುದ್ಧಿಹೀನರು ಭಗವದ್ಗೀತೆಯು ಗೃಹಸ್ಥರಿಗಾಗಿ ಅಲ್ಲವೆಂದು ಹೇಳುತ್ತಾರೆ. ಭಗವದ್ಗೀತೆಯು ಗೃಹಸ್ಥನಾದ ಅರ್ಜುನನಿಗೆ ವಿವರಿಸಲ್ಪಟ್ಟದ್ದು ಮತ್ತು ಗೃಹಸ್ಥನ ಪಾತ್ರದಲ್ಲಿ ನಿಂತಿದ್ದ ಭಗವಂತನು ಹೇಳಿದು ಎಂಬುದನ್ನು ಅಂತಹ ಮೂರ್ಖರು ಮರೆತಿದ್ದಾರೆ. ಭಗವದ್ಗೀತೆಯಲ್ಲಿ ವೇದ ವಿದ್ಯೆಯ ಉನ್ನತ ಜ್ಞಾನವಿದೆಯಾದರೂ ಅದು ದಿವ್ಯ ವಿಜ್ಞಾನದ ಆರಂಭದ ನೆಲೆಯಲ್ಲಿ ಇರುವವರಿಗಾಗಿ ಹೇಳಲಾಗಿದೆ. ಶ್ರೀಮದ್ ಭಾಗವತವನ್ನು ದಿವ್ಯ ವಿಜ್ಞಾನದ ಸ್ನಾತಕರಿಗೆ ಮತ್ತು ಸ್ನಾತಕೋತ್ತರ ನೆಲೆಯಲ್ಲಿರುವವರಿಗೆ ಹೇಳಲಾಗಿದೆ. ಆದ್ದರಿಂದ ಭಗವಂತನ ಲೀಲೆಗಳಿಂದ ತುಂಬಿದ ಮಹಾಭಾರತ, ಪುರಾಣ ಮತ್ತು ಅಂತಹ ಇತರ ಸಾಹಿತ್ಯಗಳೆಲ್ಲವೂ ದಿವ್ಯ ಸಾಹಿತ್ಯಗಳು. ಅವುಗಳನ್ನು ಮಹಾಭಕ್ತರ ಸಮಾಜದಲ್ಲಿ ವಿಶ್ವಾಸದಿಂದ ಚರ್ಚೆ ಮಾಡಬೇಕು. ತೊಡಕೆಂದರೆ ಅಂತಹ ಸಾಹಿತ್ಯಗಳನ್ನು ವೃತ್ತಿಪರ ವ್ಯಕ್ತಿಗಳು ಚರ್ಚಿಸಿದರೆ ಅವು ಲೌಕಿಕ ಸಾಹಿತ್ಯಗಳಾದ ಚರಿತ್ರೆ ಅಥವಾ ಮಹಾಕಾವ್ಯಗಳಂತೆ ಭಾಸವಾಗುತ್ತವೆ. ಏಕೆಂದರೆ ಅವುಗಳಲ್ಲಿ ಅನೇಕ ಚಾರಿತ್ರಿಕ ಅಂಕಿಅಂಶಗಳಿವೆ. ಆದ್ದರಿಂದಲೇ ಅಂತಹ ಸಾಹಿತ್ಯಗಳನ್ನು ಭಕ್ತರ ಸಮೂಹದಲ್ಲಿ ಚರ್ಚಿಸಬೇಕೆಂದು ಹೇಳಿರುವುದು. ಭಕ್ತರಿಂದ ಚರ್ಚೆಯಾಗುವ ಹೊರತು ಅಂತಹ ಸಾಹಿತ್ಯಗಳನ್ನು ಉನ್ನತ ವರ್ಗದ ಜನರು ಆಸ್ವಾದಿಸಲು ಸಾಧ್ಯವಿಲ್ಲ. ಇದೆಲ್ಲದರಿಂದ ಭಗವಂತನು ಅಂತಿಮವಾಗಿ ನಿರಾಕಾರನಲ್ಲವೆಂಬುದು ನಿರ್ಣಯವಾಗಿದೆ. ಅವನು ಪರಮ ಪುರುಷ. ಅವನಿಗೆ ನಾನಾ ಕಾರ್ಯಗಳಿರುತ್ತವೆ. ಸಕಲ ಜೀವಿಗಳ ನಾಯಕನಾದ ಅವನು ಪತಿತ ಜೀವಿಗಳನ್ನು ಉದ್ಧರಿಸಲು ಸ್ವಶಕ್ತಿಯಿಂದ ಹಾಗೂ ಸ್ವ ಇಚ್ಛೆಯಿಂದ ಅವತರಿಸುತ್ತಾನೆ. ಈ ಪ್ರಕಾರವಾಗಿ ಅವನು ಸಾಮಾಜಿಕ, ರಾಜಕೀಯ ಅಥವಾ ಧಾರ್ಮಿಕ ಮುಖಂಡರಂತೆಯೇ ಪಾತ್ರ ವಹಿಸುತ್ತಾನೆ. ಆ ಪಾತ್ರಗಳೆಲ್ಲವೂ ಕೊನೆಗೆ ಭಗವಂತನ ವಿಷಯಗಳಲ್ಲಿ ಪರಿಣಮಿಸುವುದರಿಂದ ಅಂತಹ ಎಲ್ಲ ಪ್ರಾರಂಭಿಕ ವಿಷಯಗಳು ದಿವ್ಯವಾದವು. ಅದೇ ಮಾನವ ಸಮಾಜದ ನಾಗರಿಕ ಕಾರ್ಯಗಳನ್ನು ಆಧ್ಯಾತ್ಮೀಕರಿಸುವ ಮಾರ್ಗ. ಮನುಷ್ಯರು ಇತಿಹಾಸ ಮತ್ತಿತರ ಅನೇಕ ಲೌಕಿಕ ಸಾಹಿತ್ಯ, ಕಥೆ, ಕಾದಂಬರಿ, ನಾಟಕ, ಮಾಸಪತ್ರಿಕೆ, ವೃತ್ತಪತ್ರಿಕೆ ಮುಂತಾದವುಗಳನ್ನು ಅಧ್ಯಯನ ಮಾಡುವ ಒಲವು ಹೊಂದಿರುತ್ತಾರೆ. ಆದ್ದರಿಂದ ಈ ಚಟುವಟಿಕೆಗಳನ್ನು ಭಗವಂತನ ದಿವ್ಯ ಸೇವೆಯೊಂದಿಗೆ ಜೋಡಿಸಿಕೊಳ್ಳಲಿ. ಆಗ ಅವೆಲ್ಲವೂ ಎಲ್ಲ ಭಕ್ತರು ಆಸ್ವಾದಿಸುವ ವಿಷಯಗಳಾಗುವು. ಭಗವಂತನು ನಿರಾಕಾರ, ಅವನಿಗೆ ಕಾರ್ಯವಿಲ್ಲ ಮತ್ತು ಅವನು ಗೋರ್ಕಲಿನಂತೆ ನಾಮ ರೂಪರಹಿತ ಎಂಬ ಪ್ರಚಾರವು ಜನರು ನಾಸ್ತಿಕರಾಗಲು, ಶ್ರದ್ಧಾಹೀನ ಅಸುರರಾಗಲು ಉತ್ತೇಜನ ನೀಡಿದೆ. ಭಗವಂತನ ಪಾರಮಾರ್ಥಿಕ ಕಾರ್ಯಗಳಿಂದ ದೂರವಾದಷ್ಟು ಅವರು ಲೌಕಿಕ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಪ್ರವೃತ್ತರಾಗುತ್ತಾರೆ. ಇದರಿಂದ ತಮ್ಮ ಮೂಲ ಸ್ಥಾನಕ್ಕೆ, ಭಗವಂತನ ಧಾಮಕ್ಕೆ ಹಿಂತಿರುಗುವ ಬದಲು ಅವರಿಗೆ ನರಕ ಮಾರ್ಗವು ಸುಗಮವಾಗುತ್ತದೆ. ಶ್ರೀಮದ್ ಭಾಗವತವು ಪಾಂಡವ ಚರಿತ್ರೆಯಿಂದ ಅವಶ್ಯವಾದ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳೊಡನೆ ಆರಂಭವಾಗುತ್ತದೆ. ಆದರೂ ಶ್ರೀಮದ್ ಭಾಗವತವನ್ನು ಪರಮಹಂಸ ಸಂಹಿತೆ ಅಥವಾ ಅತ್ಯುನ್ನತ ಆಧ್ಯಾತ್ಮಿಕನಿಗೆ ಉದ್ದಿಷ್ಟವಾದ ವೈದಿಕ ಸಾಹಿತ್ಯವೆಂದು ಹೇಳಲಾಗಿದೆ. ಅದು ಅತ್ಯುನ್ನತ ದಿವ್ಯ ಜ್ಞಾನವನ್ನು, ಪರಂ ಜ್ಞಾನವನ್ನು ವರ್ಣಿಸುತ್ತದೆ. ಭಗವಂತನ ಶುದ್ಧ ಭಕ್ತರೆಲ್ಲರೂ ಪರಮಹಂಸರು ಮತ್ತು ಅವರು ನೀರು ಬೆರೆಸಿದ ಹಾಲಿನಿಂದ ಮಾತ್ರವೇ ಹೀರುವ ಕಲೆಯನ್ನು ಎಲ್ಲ ಹಂಸಗಳಂತೆ. 50 ವರ್ಷಗಳ ಹಿಂದೆ ಕೂಡ ಎಲ್ಲ ಭಾರತೀಯರ ಸಾಮಾಜಿಕ ವ್ಯವಸ್ಥೆ ಹೇಗೆ ಏರ್ಪಟ್ಟಿತ್ತೆಂದರೆ ಅವರು ಭಗವಂತನ ಚರಿತ್ರೆಗೆ ಸಂಬಂಧವಿಲ್ಲದ ಯಾವುದೇ ಸಾಹಿತ್ಯವನ್ನ ಓದುತ್ತಿರಲಿಲ್ಲ. ಭಗವಂತನಿಗೆ ಸಂಬಂಧಿಸದ ಯಾವ ನಾಟಕವನ್ನು ಆಡುತ್ತಿರಲಿಲ್ಲ. ಭಗವಂತನಿಗೆ ಸಂಬಂಧವಿಲ್ಲದ ಜಾತ್ರೆಯನ್ನಾಗಲಿ ಉತ್ಸವವನ್ನಾಗಲಿ ಯಾರೂ ಆಚರಿಸುತ್ತಿರಲಿಲ್ಲ. ಅಪವಿತ್ರವಾದ ಮತ್ತು ಭಗವಂತನ ಲೀಲೆಗಳಿಂದ ಪುನೀತವಾಗದಿರುವ ಪ್ರದೇಶವನ್ನು ಯಾರೂ ಸಂದರ್ಶಿಸುತ್ತಿರಲಿಲ್ಲ. ಆದ್ದರಿಂದ ಹಳ್ಳಿಯ ಸಾಮಾನ್ಯನು ಕೂಡ ತನ್ನ ಬಾಲ್ಯದಿಂದಲೇ ರಾಮಾಯಣ ಮತ್ತು ಮಹಾಭಾರತಗಳ ಬಗ್ಗೆ ಗೀತೆ ಹಾಗೂ ಭಾಗವತದ ಬಗ್ಗೆ ಮಾತನಾಡುತ್ತಿದ್ದನು. ಆದರೆ ಕಲಿಯುಗದ ಪ್ರಭಾವದಿಂದ ಅವರು ಹಂದಿ ನಾಯಿಗಳ ನಾಗರಿಕತೆಗೆ ಎಳೆಯಲ್ಪಟ್ಟಿದ್ದಾರೆ. ದಿವ್ಯ ಜ್ಞಾನದ ಬಗ್ಗೆ ಎಳ್ಳಷ್ಟು ಪರಿವೇ ಇಲ್ಲದೆ
ಕೇವಲ ಅನ್ನಕ್ಕಾಗಿ ದುಡಿಯುವಂತರಾಗಿದ್ದಾರೆ. ಶ್ಲೋಕ 15. ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲಕ್ರೀಡನಕೈಃ ಕ್ರೀಡನ್ ಕೃಷ್ಣ ಕ್ರೀಡಾಂ ಯಾ ಆದದೆ ಸಹ ಆ ವೈ. ಖಂಡಿತವಾಗಿ ಭಾಗವತಃ ಭಗವಂತನ ಶ್ರೇಷ್ಠ ಭಕ್ತನಾದ ರಾಜ ಪರೀಕ್ಷಿತ ಮಹಾರಾಜನು ಪಾಂಡವೇಯ ಪಾಂಡವರ ಮೊಮ್ಮಗನಾದ ಮಹಾರಥಃ ಮಹಾಯೋಧನಾದ ಬಾಲಕನಾಗಿದ್ದಾಗ ಕ್ರೀಡನಕೈಹಿ ಆಟದ ಗೊಂಬೆಗಳೊಂದಿಗೆ ಕ್ರೀಡನ್ ಆಡುತ್ತಾ ಶ್ರೀಕೃಷ್ಣನ ಕ್ರೀಡಾಂ ಚಟುವಟಿಕೆಗಳನ್ನು ಯಾರು ಆದದೆ ಅಂಗೀಕರಿಸಿದನು. ಅನುವಾದ ಮತ್ತು ಭಾವಾರ್ಥ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಪಾಂಡವರ ಮೊಮ್ಮಗನಾದ ಮಹಾರಾಜ ಪರೀಕ್ಷಿತನು ಬಾಲ್ಯದಿಂದಲೇ ಮಹಾ ಭಗವದ್ ಭಕ್ತನಾಗಿದ್ದನು. ಬೊಂಬೆಗಳೊಂದಿಗೆ ಆಟವಾಡುತ್ತಿದ್ದಾಗಲೂ ಸಹ ಕುಲದೇವತೆಯ ಆರಾಧನೆಯನ್ನು ಅನುಕರಿಸಿ ಶ್ರೀಕೃಷ್ಣನನ್ನು ಪೂಜಿಸುತ್ತಿದ್ದನು. ಭಾವಾರ್ಥ. ಭಗವದ್ಗೀತೆಯಲ್ಲಿ 6.41 ಯೋಗಾಭ್ಯಾಸವನ್ನು ಸರಿಯಾಗಿ ನಡೆಸಲಾಗದವನಿಗೂ ಶ್ರದ್ಧಾವಂತ ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಶ್ರೀಮಂತ ಕ್ಷತ್ರಿಯ ರಾಜರ ಅಥವಾ ವೈಶ್ಯರ ಮನೆಗಳಲ್ಲಿ ಜನ್ಮವೆತ್ತುವ ಅವಕಾಶ ಕೊಡಲಾಗುತ್ತದೆಂದು ಹೇಳಿದೆ. ಆದರೆ ಮಹಾರಾಜ ಪರೀಕ್ಷಿತನು ಅದಕ್ಕಿಂತಲೂ ದೊಡ್ಡವನಾಗಿದ್ದನು, ಏಕೆಂದರೆ ಅವನು ತನ್ನ ಹಿಂದಿನ ಜನ್ಮದಿಂದಲೇ ಮಹಾ ಭಗವದ್ ಭಕ್ತನಾಗಿದ್ದನು. ಹಾಗಾಗಿ ಅವನು ಬಾಲ್ಯದಿಂದಲೇ ತನ್ನ ಮನೆಯಲ್ಲಿ ಶ್ರೀಕೃಷ್ಣನ ಭಕ್ತಿ ಸೇವೆಯನ್ನು ಚೆನ್ನಾಗಿ ಅರಿತುಕೊಳ್ಳುವ ಅವಕಾಶ ಪಡೆದಿದ್ದನು. ಪಾಂಡವರೆಲ್ಲರೂ ಭಗವದ್ ಭಕ್ತರಾಗಿದ್ದು ರಾಜಭವನದಲ್ಲಿ ಕುಲ ದೇವತೆಗಳ ಆರಾಧನೆಯನ್ನು ತಪ್ಪದೆ ಆಚರಿಸುತ್ತಿದ್ದರು. ಅಂತಹ ಮನೆಗಳಲ್ಲಿ ಹುಟ್ಟುವ ಮಕ್ಕಳು ಸಾಮಾನ್ಯವಾಗಿ ಆ ಬಗೆಯ ದೇವತಾರಾಧನೆಯನ್ನು ಬಾಲಕ್ರೀಡೆಯ ಮಾದರಿಯಲ್ಲಿಯೂ ಅನುಕರಿಸಿರುತ್ತಾರೆ. ಶ್ರೀಕೃಷ್ಣ ಭಗವಾನನ ಅನುಗ್ರಹದಿಂದ ನಾವು ವೈಷ್ಣವ ಕುಟುಂಬದಲ್ಲಿ ಹುಟ್ಟಿದ ಅವಕಾಶವನ್ನು ಪಡೆದೆವು ಮತ್ತು ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆಯನ್ನು ಅನುಕರಿಸಿ ಶ್ರೀಕೃಷ್ಣ ಪೂಜೆಯನ್ನು ಅನುಕರಿಸಿದೆವು. ರಥಯಾತ್ರಾ ಮತ್ತು ದೋಲಯಾತ್ರಾ ಮುಂತಾದ ಎಲ್ಲ ಉತ್ಸವಗಳನ್ನು ಆಚರಿಸುವಂತೆ ನಮ್ಮ ತಂದೆಯವರು ನಮ್ಮನ್ನು ಸರ್ವ ರೀತಿಯಿಂದಲೂ ಪ್ರೋತ್ಸಾಹಿಸುತ್ತಿದ್ದರು. ಮಕ್ಕಳಾದ ನಮಗೆ ಮತ್ತು ನಮ್ಮ ಮಿತ್ರರಿಗೆ ಪ್ರಸಾದದ ವಿತರಣೆ ಮಾಡಲು ಉದಾರವಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದರು. ವೈಷ್ಣವ ಕುಲದಲ್ಲಿಯೇ ಜನ್ಮ ತಳೆದ ನಮ್ಮ ಗುರುಗಳು ಮಹಾ ವೈಷ್ಣವರಾಗಿದ್ದ ಅವರ ತಂದೆ ಠಾಕೂರ ಭಕ್ತಿ ವಿನೋದರಿಂದ ಸಕಲ ಪ್ರೇರಣೆಗಳನ್ನು ಪಡೆದರು. ಇದು ಎಲ್ಲ ಅದೃಷ್ಟವಂತ ವೈಷ್ಣವ ಕುಟುಂಬಗಳ ರೀತಿ. ಪ್ರಸಿದ್ಧ ಮೀರಾಬಾಯಿಯ ಗೋವರ್ಧನ ಗಿರಿಧಾರಿಯಾದ ಶ್ರೀಕೃಷ್ಣನ ದೃಢಭಕ್ತೆಯಾಗಿದ್ದಳು. ಪ್ರಸಿದ್ಧ ಮೀರಾಬಾಯಿಯು ಗೋವರ್ಧನ ಗಿರಿಧಾರಿಯಾದ ಶ್ರೀಕೃಷ್ಣ ದೃಢಭಕ್ತೆಯಾಗಿದ್ದಳು. ಅಂತಹ ಅನೇಕ ಭಕ್ತರ ಜೀವನ ಚರಿತ್ರೆಗಳು ಬಹುಮಟ್ಟಿಗೆ ಒಂದೇ ಆಗಿರುತ್ತವೆ, ಏಕೆಂದರೆ ಭಗವಂತನ ಎಲ್ಲ ಮಹಾಭಕ್ತರ ಪೂರ್ವ ಜೀವನಗಳಲ್ಲಿ ಸದಾ ಏಕರೂಪತೆ ಇರುತ್ತದೆ. ಜೀವ ಗೋಸ್ವಾಮಿಯವರ ಪ್ರಕಾರ ಮಹಾರಾಜ ಪರೀಕ್ಷಿತನು ಬೃಂದಾವನದಲ್ಲಿಯ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಕುರಿತು ಶ್ರವಣ ಮಾಡಿರಬೇಕು, ಏಕೆಂದರೆ ಅವನು ತನ್ನ ಒಡನಾಡಿಗಳೊಂದಿಗೆ ಆ ಲೀಲೆಗಳನ್ನ ಅನುಕರಿಸುತ್ತಿದ್ದನು. ಶ್ರೀಧರ ಸ್ವಾಮಿಯವರ ಪ್ರಕಾರ ಮಹಾರಾಜ ಪರೀಕ್ಷಿತನು ಕುಟುಂಬದ ಹಿರಿಯರು ತಮ್ಮ ಕುಲದೇವತೆಯನ್ನು ಪೂಜಿಸುವುದನ್ನು ಅನುಕರಿಸುತ್ತಿದ್ದನು. ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳು ಕೂಡ ಜೀವ ಗೋಸ್ವಾಮಿಯವರ ಮತವನ್ನು ದೃಢಪಡಿಸುತ್ತಾರೆ. ಇವರಿಬ್ಬರಲ್ಲಿ ಯಾರನ್ನು ಅಂಗೀಕರಿಸಿದರೂ ಮಹಾರಾಜ ಪರೀಕ್ಷಿತನು ತನ್ನ ಬಾಲ್ಯದಿಂದ ಶ್ರೀಕೃಷ್ಣನ ಮೇಲೆ ಸ್ವಾಭಾವಿಕ ಒಲವನ್ನು ಹೊಂದಿದ್ದನೆಂದಾಗುತ್ತದೆ. ಮೇಲೆ ಹೇಳಿದ ಕಾರ್ಯಗಳಲ್ಲಿ ಒಂದನ್ನು ಅವನು ಅನುಕರಣ ಮಾಡಿದಿರಬಹುದು. ಅವೆಲ್ಲವೂ ಮಹಾಭಾಗವತನ ಚಿಹ್ನೆಯಾದ ಪರಮ ಭಕ್ತಿಯನ್ನು ಅವನ ಬಾಲ್ಯದಿಂದಲೇ ಸ್ಥಾಪಿಸುತ್ತವೆ. ಅಂತಹ ಮಹಾಭಾಗವತರು ಜನ್ಮತಃ ಮುಕ್ತಾತ್ಮರು. ಅವರನ್ನು ನಿತ್ಯ ಸಿದ್ಧರು ಎಂದು ಕರೆಯುತ್ತಾರೆ. ಆದರೆ ಹಾಗಿಲ್ಲದ ಇತರರೂ ಇದ್ದಾರೆ. ಅವರು ಜನ್ಮತಃ ಮುಕ್ತಾತ್ಮರಾಗಿದ್ದರೂ ಶುದ್ಧ ಭಕ್ತರ ಸಂಘದಿಂದ ಭಕ್ತಿ ಸೇವಾ ಪ್ರಕೃತಿಯನ್ನ ಬೆಳೆಸಿಕೊಳ್ಳುತ್ತಾರೆ. ಅವರನ್ನು ಸಾಧನ ಸಿದ್ಧರು ಎಂದು ಕರೆಯುತ್ತಾರೆ. ಕೊನೆಯಲ್ಲಿ ಅವರಿಬ್ಬರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬನು ಶುದ್ಧ ಭಕ್ತರ ಸಂಘ ಮಾತ್ರದಿಂದ ಭಗವಂತನ ಭಕ್ತ ಎಂದರೆ ಸಾಧನ ಸಿದ್ಧನಾಗಬಹುದು ಎಂಬುದು ತೀರ್ಮಾನ. ಇದಕ್ಕೆ ಸ್ಪಷ್ಟ ನಿದರ್ಶನವೆಂದರೆ ನಮ್ಮ ಮಹಾಗುರುಗಳಾದ ಶ್ರೀ ನಾರದ ಮುನಿಗಳು. ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಕೇವಲ ಒಬ್ಬ ದಾಸಿ ಪುತ್ರರಾಗಿದ್ದರು. ಆದರೆ ಮಹಾಭಕ್ತರ ಸಹವಾಸದಿಂದ ಭಕ್ತಿ ಸೇವೆಯ ಇತಿಹಾಸದಲ್ಲಿ ಅಸದೃಶವಾದ ತಮ್ಮದೇ ಆದ ಉನ್ನತ ಮಟ್ಟದ ಭಗವದ್ ಭಕ್ತರಾದರು. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ 16ನೇ ಶ್ಲೋಕದಿಂದ ನಾವು ಮುಂದುವರಿಸೋಣಂತೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ. ಹರೇ ಕೃಷ್ಣ.